ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಹಾಯ್, ಹೆಲೋ, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಕೀರ್ತಿ. ಇದು ನಿಮ್ಮೂರಿನ ಜಾಣೆಯರನ್ನ ಪರಿಚಯಿಸುವಂತಹ ವೇದಿಕೆ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಜಗತ್ತಿನಲ್ಲೇ ಅತಿ ಸುಂದರವಾದಂತಹ ಪಕ್ಷಿ ಅಂತ ಹೇಳಿದ್ರೆ ನವಿಲು. ಹಾಗೆ ನೃತ್ಯ ಲೋಕದಲ್ಲಿ ಅತಿ ಸುಂದರವಾದಂತಹ ನೃತ್ಯ ಅಂತ ಹೇಳಿದ್ರೆ ಭರತನಾಟ್ಯ. ಅದಕ್ಕೆ ಅನ್ಸುತ್ತೆ ಬಹುಶಃ ಪ್ರತಿಯೊಂದು ನೃತ್ಯದಲ್ಲಿ, ಭರತನಾಟ್ಯದಲ್ಲೇ ಎಸ್ಪೆಷಲಿ ಯಾರಾದರೂ ತುಂಬ ಚೆನ್ನಾಗಿ ಡಾನ್ಸ್ ಮಾಡಿದರೆ ಆಹಾ, ನವಿಲು ಕುಣಿದಾಗೆ ಕುಣಿದ್ಲು ನೋಡಿ ಅಂತ ಹೇಳೋದು. ಸೊ ನವಿಲಿಗೂ ನಾಟ್ಯಕ್ಕೂ ಭರತನಾಟ್ಯಕ್ಕೂ ಇಷ್ಟೊಂದು ಸಂಬಂಧ ಇರಬೇಕಾದ್ರೆ ನಮ್ಮ ಎಪಿಸೋಡಲ್ಲಿ ಇವತ್ತೊಬ್ಬರು ಭರತನಾಟ್ಯ ನೃತ್ಯಪಟು ಇದ್ದಾರೆ ಅಂತ ನಿಮ್ಗೆಲ್ರಿಗೂ ಈಗ ಗೊತ್ತಾಗಿರ್ತದೆ. ಎಸ್, ನಮ್ಮ ಜೊತೆ ಅದ್ಭುತವಾದ ಕಲಾವಿದೆ ಇದ್ದಾರೆ, ಭರತನಾಟ್ಯ ಕಲಾವಿದೆ ವಿದುಷಿ ಮಂಗಳಾ ಕಿಶೋರ್ ಇವರು. ಮತ್ಯಾಕ್ ತಡ, ಬನ್ನಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಮೇಡಮ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ. ಎಸ್, ಪುಟ್ಟ ಹೆಜ್ಜೆಯಿಂದ ಹಿಡಿದು ವಿದ್ವತ್ವರೆಗೆ, ಶಿಷ್ಯೆಯಿಂದ ಹಿಡಿದು ಒಬ್ಬ ಗುರುವರೆಗೆ, ಸೊ ಇಷ್ಟು ಡಿಫ್ರೆನ್ಸ್, ಪ್ರತಿಯೊಂದು ಪ್ಲೇಸಸ್ ಅನ್ನ ನೀವು ದಾಟಿ ಬಂದಿದ್ದೀರಿ. ಮುದ್ದು ಮಗಳಾಗಿ ಬೆಳೆದು ಕಿಶೋರ್ ಅವರ ಪತ್ನಿಯಾಗಿ ಈಗ ನಟೇಶ ಅನ್ನುವಂಥ ದೊಡ್ಡ ಡಾನ್ಸ್ ಸ್ಕೂಲನ್ನು ನೀವು ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಅನೇಕ ಶಿಷ್ಯಂದಿರನ್ನ ಜಗತ್ತಿಗೆ ಪಾದಾರ್ಪಣೆ ಮಾಡಿಸ್ತಾ ಇದ್ದೀರಿ. ಸೊ ಈ ಜರ್ನಿಯನ್ನ ನೀವು ನಮ್ಮ ಜೊತೆ ಹಂಚ್ಕೊಳ್ಳಿಕ್ಕೆ ರೆಡಿ ಇದ್ದೀರಾ? ಹೌದು, ಖಂಡಿತವಾಗಿಯೂ. ಓಕೆ, ವಿದುಷಿ ಮಂಗಳಾ ಕಿಶೋರ್, ನೀವು ಭರತನಾಟ್ಯಕ್ಕೆ ಒಂದು ಏನುವಂಥದ್ದು ಇನ್ನೊಂದು ಗರಿ ಅಂತ ಹೇಳ್ಬೋದು. ಅದ್ಭುತವಾದ ಕಲಾವಿದೆ ಅಂತ ಎಲ್ರಿಗೂ ಗೊತ್ತುಂಟು. ಸೊ ನಿಮ್ಮ ಲೈಫ್ನಲ್ಲಿ ನಡೆದಂತಹ ಘಟನೆಗಳು, ನಿಮಗೆ ಇನ್ಸ್ಪೈರ್ ಮಾಡಿದಂತಹ ಘಟನೆಗಳನ್ನು ನಾವು ನಿಮಗೆ ಪ್ರಶ್ನೆ ರೂಪದಲ್ಲಿ ಕೇಳ್ತೇವೆ. ಕೆಲವರು ಬದುಕನ್ನೇ ಪ್ರಶ್ನೆಯಾಗಿ ನೋಡ್ತಾರೆ, ಕೆಲವರು ಬದುಕುವ ರೀತಿಗೆ ಪ್ರಶ್ನೆ ಹಾಕ್ತಾರೆ. ಸೊ ಇದು ನಿಮ್ಮ ಬದುಕನ್ನ ಬದಲಾಯಿಸಿದಂತಹ ಭರತನಾಟ್ಯ, ಹಾಗೆ ನಿಮ್ಮ ಕಲೆಯ ಕುರಿತಾದ ಪ್ರಶ್ನೆಗಳು. ಓಕೆ, ಭರತನಾಟ್ಯ ಕಲಾವಿದೆಯಾಗಿ ಗುರುತಿಸಿಕೊಂಡಿದ್ದೀರಿ. ಪುಟ್ಟ ಹೆಜ್ಜೆ ಅಂತ ಹೇಳಿದ್ರೆ, ಈಗ ಸಣ್ಣ ಮಗು ಒಂದು ಹೆಜ್ಜೆ ಇಡುವುದನ್ನೇ ನಾವು ನೃತ್ಯ ಅಂತ ಹೇಳ್ತೇವೆ. ಸೊ ಅಲ್ಲಿಂದ ನೃತ್ಯಗಳು ಶುರುವಾಗ್ತಾ ಹೋಗ್ತದೆ. ಏನು ಹೇಳುವಂಥದ್ದು, ಪ್ರತಿಯೊಂದು ಇದು ಇಡೀ ಜಗತ್ತೇ ಒಂದು ವೇದಿಕೆ ಇದ್ದಾಗೆ ಪ್ರತಿಯೊಬ್ಬರು ನೃತ್ಯ ಮಾಡ್ತಾನೆ ಇರ್ತಾರೆ. ಕೆಲವರ ತಾಳಕ್ಕೆ ತಕ್ಕಂತೆ ಕುಣಿತಾರೆ, ಕೆಲವರು ತಾಳಕ್ಕೆ ಸರಿಯಾಗಿ ಕುಣಿತಾರೆ. ಇಷ್ಟೊಂದು ನೃತ್ಯಮಯವಾಗಿರುವಂತಹ ಈ ಜಗತ್ತಲ್ಲಿ ನೃತ್ಯ ಲೋಕಕ್ಕೆ ಕಾಲಿಡ್ತೀರಿ. ಆ ಜರ್ನಿ ಹೇಗೆ ಸ್ಟಾರ್ಟ್ ಆಯ್ತು ಮ್ಯಾಮ್? ಆಕ್ಚುಲಿ ನಾನು ಸಣ್ಣದಿಂದ ಡಾನ್ಸ್ ಸ್ಟಾರ್ಟ್ ಮಾಡಿದ್ದು. ನಾನು ನನ್ನದು ಬಾಲ್ಯದಲ್ಲಿ ಸ್ಕೂಲಲ್ಲೆಲ್ಲ ಇರುವಾಗ ಪ್ರೋಗ್ರಾಮ್ಸ್ ಅಂದ್ರೆ ಸ್ಕೂಲ್ ಟೈಮಲ್ಲಿ ನಾನು ಡಾನ್ಸ್ ಎಲ್ಲ ಮಾಡ್ತಿದ್ದೆ. ಒಂದು ಸಲ ನನ್ನ ಟೀಚರ್ ನೋಡಿ ನಮ್ಮ ಅಪ್ಪ ಅಮ್ಮನಿಗೆ ಹೇಳಿದ್ರು, ಅವಳಿಗೆ ಡಾನ್ಸ್ ಕ್ಲಾಸ್ಗೆ ಜಾಯಿನ್ ಮಾಡಿಸಿ, ಅವಳು ಚಂದ ಮಾಡಿ ಡಾನ್ಸ್ ಮಾಡ್ತಾಳೆ ಅಂತ. ಹಾಗೆ ನನ್ನ ಅಪ್ಪ ಅಮ್ಮ ಅದನ್ನು ಗುರುತಿಸಿ ನನಗೆ ಡಾನ್ಸಿಗೆ ಜಾಯಿನ್ ಮಾಡಿದ್ದವರು. ಅಲ್ಲಿಂದ ನನ್ನ ಜರ್ನಿ ಸ್ಟಾರ್ಟ್ ಆಯ್ತು ಡಾನ್ಸ್ ಅದು. ನೀವು ಅಂತ ಹೇಳಿದ್ರೆ ಹೋದದ್ದು ಇನ್ನೊಂದು ಕಲೆಯನ್ನು ಕಲೀಲಿಕ್ಕೆ, ಸಂಗೀತ ಅಲ್ಲ, ಆಕ್ಚುಲಿ ಡಾನ್ಸ್ ಅಂತ ಹೋದದ್ದು. ಸಂಗೀತ ಮತ್ತೆ ನಾನು ಅಲ್ಲಿ ಡಾನ್ಸ್ ಸ್ಟಾರ್ಟ್ ಮಾಡುವಾಗ ಸಂಗೀತ ನಾನು ಜಾಯಿನ್ ಮಾಡಿದ್ದು. ಅದನ್ನ ಕಂಟಿನ್ಯೂ ಮಾಡ್ಲಿಕ್ಕೆ ನಂಗೆ ಆಗ್ಲಿಲ್ಲ, ಅಂದ್ರೆ ಎರಡೆರಡು ಒಟ್ಟಿಗೆ ನಂಗೆ ಕಂಟಿನ್ಯೂ ಮಾಡ್ಲಿಕ್ಕೆ ಆಗ್ಲಿಲ್ಲ. ಸೊ ನಾನು ಮತ್ತೆ ಭರತನಾಟ್ಯದಲ್ಲಿ ನಾನು ಮುಂದುವರೆದದ್ದು. ಭರತನಾಟ್ಯಕ್ಕೂ ನಿಮ್ಮನ್ನು ಬಿಟ್ಟಿರ್ಲಿಕ್ಕೆ ಆಗ್ಲಿಲ್ಲ, ನಿಮಗೂ ಭರತನಾಟ್ಯವನ್ನು ಹಾಗಾಗಿ ಭರತನಾಟ್ಯವನ್ನೇ ಫುಲ್ ಟೈಮ್ ಆಗಿ. ಹೌದು. ಕಲಿಯುವಂತದ್ದು ಕಲೆಗಳು ಅದು ಸಾಮಾನ್ಯ ವಿಚಾರ. ನಾವೊಂದು ಕಲೆ ಇದನ್ನು ಕಲಿಬೇಕು ಅಂತ ಅನಿಸ್ತದೆ, ಕಲಿತೇವೆ. ಆದ್ರೆ ಅಲ್ಲಿ ಮುಳುಗು ಹೋಗುವಂತದ್ದು ಎಲ್ಲರ ಕೈಯಿಂದ ಆಗುವಂತದ್ದಲ್ಲ, ಸಾಮಾನ್ಯ ವ್ಯಕ್ತಿಗಳಿಂದ ಆಗುವಂತ ಕೆಲಸ ಅಲ್ವೇ ಅಲ್ಲ. ಅದು ಕೂಡ ಭರತನಾಟ್ಯ ಅಂತ ಹೇಳಿದ್ರೆ ಅದಕ್ಕೊಂದು ಏನಿರ್ತದೆ, ಆ ಭಾರತದ ಸಂಸ್ಕೃತಿ ಅಂತ ನಾವು ಹೇಳ್ತೇವೆ. ಭರತನಾಟ್ಯ ಅಂತ ಹೇಳೋದಂತಲ್ಲ, ಪ್ರತಿಯೊಂದು ಅಂತಹ ಕಲೆಗಳಿಂದ ಭಾರತದ ಸಂಸ್ಕೃತಿಗೆ ಯಾವುದೇ ರೀತಿ ಏಟು ಆಗ್ಲಿಲ್ಲ ಇಲ್ಲಿವರೆಗೂ ಕೂಡ. ಸೊ ಅಂತಹ ದೊಡ್ಡ ಕಲೆಯನ್ನ ಮ್ಯಾನೇಜ್ ಮಾಡೋದು ತುಂಬಾ ದೊಡ್ಡ ವಿಷಯ ಆಗಿರ್ತದೆ. ಯಾಕಂತ ಹೇಳಿದ್ರೆ, ಈಗ ಫಿಲ್ಮ್ ಡಾನ್ಸ್ ಆಗಿದ್ರೆ ಓಕೆ, ಏನಾದ್ರು ಮಿಸ್ಟೇಕ್ಸ್ ಮಾಡಿದ್ರೆ ಓಕೆ ಫೈನ್, ಫಿಲ್ಮ್ ಡಾನ್ಸ್ ಏನೂ ಆಗಲ್ಲ ಆ ರೀತಿ. ಬಟ್ ಭರತನಾಟ್ಯ ಅಂತ ಹೇಳಿದ್ರೆ ಅದಕ್ಕೊಂದು ಅದದ್ದೇ ಆದಂತ ಶಾಸ್ತ್ರ ಇರ್ತದೆ, ಅದಕ್ಕೆ ಆದಂತಹ ಒಂದು ಆಚಾರ ವಿಚಾರ ಇರ್ತದೆ, ಸಂಸ್ಕೃತಿ ಇರ್ತದೆ. ಸೊ ಅದನ್ನೆಲ್ಲ ಮ್ಯಾನೇಜ್ ಮಾಡೋದು ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿದ್ರೆ, ಭರತನಾಟ್ಯಕ್ಕೆ ಕಾಲಿಟ್ಟಾಗ ನಿಮ್ಗೆ ಅದ್ರ ಅರಿವಿರ್ಲಿಲ್ಲ, ಇದೆಲ್ಲ ಇರಬಹುದು ಅನ್ನೋದ್ರ ಐಡಿಯಾ ಇರ್ಲಿಲ್ಲ. ಯಾಕಂತ ಹೇಳಿದ್ರೆ ಸಣ್ಣ ಏಜ್ ಅಲ್ಲಿ ನೀವು ಭರತನಾಟ್ಯ ರಂಗಕ್ಕೆ ಕಾಲಿಟ್ರಿ. ಹೇಗೆ ಅನಿಸ್ತದೆ, ಜೂನಿಯರ್ ಇಂದ ಹಿಡಿದು ಸೀನಿಯರ್ ಇಂದ ಹಿಡಿದು ವಿದ್ವತ್ವರೆಗೆ ಹೇಗೆ ನಿಮ್ಮ ಜರ್ನಿ ಹೇಗೆ ಅನಿಸ್ತದೆ? ಭರತನಾಟ್ಯ ತುಂಬಾನೇ ಖುಷಿ ಕೊಡ್ತಾ ಇದೆ. ಅದು ಒಂದು ನನ್ನ ಲೈಫ್ ಅನ್ನು ಚೇಂಜ್ ಮಾಡಿದೆ ಅಂತ ಹೇಳ್ಬೋದು. ಅಂದ್ರೆ ಅದರಲ್ಲಿ ಕಲಿಯುವಂತದ್ದು ತುಂಬಾ ಇದೆ ಭರತನಾಟ್ಯದಲ್ಲಿ. ಅಂದ್ರೆ
ನಮ್ಮ ಸಂಸ್ಕೃತಿ, ನಾವು ಹೇಗೆ ಇರಬೇಕು, ನಮ್ಮ ಆಚಾರ ವಿಚಾರ ಎಲ್ಲನೂ ಅದರಲ್ಲಿ ಚೇಂಜ್ ಆಗ್ತದೆ. ಅಂದರೆ ಒಬ್ಬರು ನಾರ್ಮಲ್ ಆಗಿ ಇರುವವ್ರನ್ನ ನೋಡಿ ಕಲ್ಚರ್ ಅಂದರೆ ಡಾನ್ಸ್ ಎಲ್ಲ ಕಲ್ತವ್ರನ್ನ ನೋಡಿ ಅವ್ರಿರುವ ರೀತಿಯಲ್ಲಿ ಗೊತ್ತಾಗ್ತದೆ. ಒಬ್ಬರು ಡ್ಯಾನ್ಸರ್ ನಡ್ಕೊಂಡು ಹೋಗ್ಬೇಕಾದ್ರು ಅವ್ರ ನೋಡೋ ಗೊತ್ತಾಗ್ತದೆ, ಅವ್ರು ನಡ್ಕೊಂಡು ಹೋಗೋ ರೀತಿಯಲ್ಲಿ ಅವರು ಕರೆಕ್ಟ್ ಆಗಿ. ಸೊ ಅದ್ರಲ್ಲಿ ನಮಗೆ ಗುರುತು ಇಡ್ಬೋದು ಯಾರು ಡ್ಯಾನ್ಸರ್ ಅವರು ಅಂತ. ಸೊ ಇದು ನನ್ನ ಲೈಫಲ್ಲಿ ತುಂಬಾ ಚೇಂಜಸ್ ಅಂದ್ರೆ ತಂದಿದೆ. ನನ್ನ ಇದು ದಿಕ್ಕನ್ನೇ ಬದಲಾಯಿಸಿದೆ ಅಂತ ಹೇಳ್ಬೋದು. ಈಗ ನಾನು ಮಾತಾಡುವ ರೀತಿ ಇರ್ಬೋದು, ಇರುವ ರೀತಿ ಇರ್ಬೋದು, ಎಲ್ಲವೂ ಚೇಂಜ್ ಆಗಿದೆ. ಇದು ಭರತನಾಟ್ಯ ನಂಗೆ ತುಂಬಾನೇ ಖುಷಿ ಕೊಟ್ಟಿದೆ ಈ ಒಂದು ಜರ್ನಿ ನನ್ನದು. ಆಮೇಲೆ ನನ್ನ ಗುರುಗಳಿಂದ ಕೂಡ ತುಂಬಾ ಕಲ್ತಿದ್ದೇನೆ, ಹೇಗೆ ಇರಬೇಕು, ಹೇಗೆ ಮಕ್ಕಳ ಜೊತೆ ಮಾತಾಡಬೇಕು. ಸೊ ಹಾಗಾಗಿ ನಂಗೆ ತುಂಬಾ ಖುಷಿ ಕೊಟ್ಟಿದೆ ಅಂತ ಹೇಳ್ತೇನೆ. ಭಾರತದಲ್ಲಿ ಸಂಸ್ಕೃತಿ ಸಂಪ್ರದಾಯ ಇನ್ನೂ ಇದೆ ಅಂತ ಹೇಳಿದ್ರೆ ಭರತನಾಟ್ಯ ತುಂಬಾ ದೊಡ್ಡ ಮಹತ್ವದ ಕಾಂಟ್ರಿಬ್ಯೂಷನ್ ಕೊಟ್ಟಿದೆ. ಯಾಕಂತ ಹೇಳಿದ್ರೆ ನೀವು ಮಾತಾಡೋ ರೀತಿಯಲ್ಲಿ ಗೊತ್ತಾಗ್ತದೆ, ಆ ಒಂದು ಸ್ಟ್ರಕ್ಚರ್ ಇರ್ಬೋದು, ನೀವು ಯೂಸ್ ಮಾಡುವಂಥದ್ದು, ಅದೊಂದು ಭಾವ ಅಂಡ್ ಅದ್ರಲ್ಲೊಂದು ಶ್ರದ್ಧೆ ಅಂಡ್ ವಿನಯತೆ, ಅದೆಲ್ಲವೂ ಭರತನಾಟ್ಯ ನಮ್ಗೆ ಹೇಳ್ಕೊಡ್ತದೆ ಅಂತ ಹೇಳಿದ್ರಿ. ಹಾಗೆ ನಮ್ಗೆ ಬಂದಿರುವ ಇನ್ಫಾರ್ಮೇಶನ್ ಪ್ರಕಾರ ಮಂಗಳ ಕಿಶೋರ್ ಅವರು ಕೇವಲ ಭರತನಾಟ್ಯದಲ್ಲಿ ಮುಂದೆ ಇರಲಿಲ್ಲ, ಕ್ರೀಡೆಯಲ್ಲೂ ಅನೇಕ ರೀತಿಯ ಸಾಧನೆಯನ್ನ ಮಾಡಿದಿರಿ. ಶಿಕ್ಷಣ ಕ್ಷೇತ್ರದಲ್ಲೂ ಹಾಗೆ, ಯಾವ ಕ್ಷೇತ್ರದಲ್ಲೂ ಅವರು ತಮ್ಮನ್ನು ತಾವು ಬಿಟ್ಕೊಟ್ಲಿಲ್ಲ. ಹಾಗೆ ಕ್ರೀಡೆಯಲ್ಲಿ ತುಂಬಾ ಪ್ರಶಸ್ತಿಗಳನ್ನ ತಗೊಂಡಿದ್ದೀರಿ ಅಂತ ನಮ್ಗೆ ಮಾಹಿತಿ ಇದೆ. ಅದ್ರ ಬಗ್ಗೆ ಏನ್ ಹೇಳ್ತೀರಿ? ಕ್ರೀಡೆ ನಂಗೆ, ನಾನು ಸ್ಕೂಲಿಗೆ ಹೋಗೋದ್ರಿಂದ ನಂಗೆ ತುಂಬಾ ಇಂಟ್ರೆಸ್ಟ್. ನಮ್ಮ ಗುರುಗಳಿದ್ರು, ಅವರು ಒಂದು ಟೀಮ್ ಮಾಡಿದ್ರು. ಸೊ ಆ ಟೀಮ್ ಅಲ್ಲಿ ನಾವು ಹೊರಗಡೆ ಎಲ್ಲ ಹೋಗ್ತಾ ಇದ್ದದ್ದು. ನಂಗೆ ಟ್ರ್ಯಾಕ್ ವಿದೌಟ್ ಟ್ರ್ಯಾಕ್ ಎಲ್ಲಾನು ಇಷ್ಟನೇ. ಸ್ಕೂಲ್ ಟೈಮಲ್ಲಿ ಚಾಂಪಿಯನ್ ಆಗಿದ್ದೆ. ಈಗಲೂ ನಾನು ಕೆಲವು ಕಡೆ ಹೋಗ್ತೇನೆ, ಅಂದ್ರೆ ನಮ್ದು ಕ್ಲಬ್ ಅಲ್ಲಿ ಇರುವ ಕೆಲವೊಮ್ಮೆ ಸ್ಪೋರ್ಟ್ಸ್ ಎಲ್ಲ ಆಗ್ತಿರುವಾಗ ಅಲ್ಲಿ ನಾನು ಮಾಡ್ತೇನೆ. ಸೊ ಅದು ನಂಗೆ ತುಂಬಾ ಇಂಟ್ರೆಸ್ಟ್. ಬಟ್ ಅದು ಎರಡೂ ನಮ್ಗೆ ಒಟ್ಟಿಗೆ ಹೋಗ್ಲಿಕ್ಕೆ ಆಗುದಿಲ್ಲ, ಅಂದ್ರೆ ಡಾನ್ಸ್ ಕ್ರೀಡೆ ಒಟ್ಟಿಗೆ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ನಾನು ಅದು ಕ್ರೀಡೆನ ಅಲ್ಲಿಗೆ ಸ್ಟಾಪ್ ಮಾಡ್ಲಿಲ್ಲ, ಈಗ ಬಂದ್ರು ಮಾಡ್ತೇನೆ ನಾನು. ಸೊ ಅದನ್ನ ಹಾಗೆ ಕಂಟಿನ್ಯೂ ಮಾಡಿದೆ. ಈಗಲೂ ನಾನು ಕೆಲವು ಕ್ಲಬ್ ಜೊತೆ ಏನಾದ್ರು ಇದ್ರೆ ಅಲ್ಲಿ ನಾನು ಮಾಡ್ತೇನೆ. ಸೊ ಪ್ರೈಸಸ್ ಈಗಲೂ ಬರ್ತದೆ, ಖುಷಿ ಆಗ್ತದೆ. ನಿಮ್ಮ ಬಯೋಡಾಟಾವನ್ನ ತಿಳ್ಕೊಳ್ತಾ ಹೋಗುವಾಗ ನಂಗೆ ಗೊತ್ತಾಗಿರುವಂತಹ ಒಂದು ಮಾಹಿತಿ ಅಂತ ಹೇಳಿದ್ರೆ, ನೀವು ಯಾವ ಊರನ್ನು ಬಿಡ್ಲಿಲ್ಲ. ಹಂಪಿ, ಹಾಸನ, ಮೈಸೂರು, ಸವಣೂರು, ಹೀಗೆ ಉಡುಪಿ, ಕುಂದಾಪುರ, ಕಾರ್ಕಳ ಎಲ್ಲಾ ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. 900ಕ್ಕೂ ಹೆಚ್ಚು ಕಡೆಯಲ್ಲಿ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಇದು ಸಣ್ಣ ವಿಚಾರ ಅಲ್ವೇ ಅಲ್ಲ, ನಾವೆಲ್ಲ ಹೆಮ್ಮೆ ಪಡುವಂತ ವಿಚಾರ. ಇಷ್ಟು ಕಡೆ ಪರ್ಫಾರ್ಮೆನ್ಸ್ ಕೊಟ್ಟಿದ್ದೀರಿ. ಆ ಕಾನ್ಸರ್ಟ್ ಕೊಡುವಂಥದ್ದಿರ್ಬೋದು, ಪರ್ಫಾರ್ಮೆನ್ಸ್ ಕೊಡುವಂಥದ್ದಿರ್ಬೋದು, ಅದಕ್ಕೆ ಅಷ್ಟೇ ರೀತಿಯ ಪ್ರಯತ್ನ ಬೇಕಾಗಿರ್ತದೆ, ಅಷ್ಟೇ ಶ್ರಮ ಹಿಂದೆ ಇರ್ತದೆ. ನಾವು ಕ್ಯಾಮರಾ ಮುಂದೆ ನಾವು ನಗಾಡಬಹುದು, ಅಥವಾ ಒಂದು ಆಡಿಯನ್ಸ್ ಮುಂದೆ ನಾವು ಒಂದು ಸ್ಮೈಲ್ ಮಾಡಿ ನಮ್ಮ ಹಾವಭಾವಗಳನ್ನು ತೋರಿಸ್ಬೋದು. ಆದ್ರೆ ಅದ್ರ ಹಿಂದೆ ಸಾವಿರ ಒಂದು ಪ್ರಯತ್ನಗಳಿರ್ತದೆ. ಒಂದು ಯಶಸ್ಸು ಏನಿರ್ತದೆ, ಸಾವಿರ ಪ್ರಯತ್ನಗಳ ಒಟ್ಟು ಮೊತ್ತ ಆಗಿರ್ತದೆ. ಹಾಗಿರುವಾಗ ಅಷ್ಟೇ ಪ್ರಾಕ್ಟೀಸ್ ಮಾಡಿರ್ತೀರಿ. ಆ ಪ್ರಾಕ್ಟೀಸ್ ನ ಬಗ್ಗೆ ಏನ್ ಹೇಳ್ತೀರಿ ಮ್ಯಾಮ್? ಇದರ ಕ್ರೆಡಿಟ್ ಎಲ್ಲ ನನ್ನ ಗುರುಗಳಿಗೆ ಹೋಗ್ಬೇಕು ಫಸ್ಟ್ ಆಗಿ. ಯಾಕಂದ್ರೆ ಅವರು ಕಲಿಸಿದ ರೀತಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡೋ ರೀತಿ ಎರಡು ಬೇಕಾಗ್ತದೆ ಅಲ್ಲಿ. ನಾನು ಆಕ್ಚುಲಿ ತುಂಬಾ ಕಡೆ ನಮ್ಮ ಗುರುಗಳ ಇದ್ರ ಕಡೆಯಿಂದ ಹೋದದ್ದು. ಹಂಪಿ ತುಂಬಾ ಕಡೆ ಹೋಗಿದ್ದೇನಲ್ಲ, ಸೊ ಅದು ನನ್ನ ಗುರುಗಳ ಕಡೆಯಿಂದ ನಮ್ಮ ಟೀಮ್ ಹೋದದ್ದು. ಈಗ ನನ್ನದು ನಟೇಶ ನೃತ್ಯ ನಿಕೇತನ ಅಂತ ನಾನು ಸ್ಟಾರ್ಟ್ ಮಾಡಿದ್ದೇನೆ. ಸೊ ಅಲ್ಲಿಂದ ಕೂಡ ನಾವೀಗ ಹೋಗ್ತಾ ಇದ್ದೇವೆ ಪ್ರೋಗ್ರಾಮ್ಸ್. ಹಾಗೆ ಜಾಸ್ತಿ ನಾನು ಅದೇ ಗುರುಗಳ ಕಡೆಯಿಂದ ನಾನು ಹೋದದ್ದು ಪ್ರೋಗ್ರಾಮ್ಸಿಗೆ ತುಂಬಾ ಕಡೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಪಲ್ಲವಿ. ನಾನು ಡ್ಯಾನ್ಸ್ ಟೀಚರ್ ಮಂಗಳ ಕಿಶೋರ್ ಅವರಲ್ಲಿ ಡ್ಯಾನ್ಸ್ ಕಲಿತಿದ್ದೀನಿ. ಅವರ ಬಗ್ಗೆ ಹೇಳೋದಾದರೆ ತುಂಬ ಚೆನ್ನಾಗಿ ಡ್ಯಾನ್ಸ್ ಕಲಿಸ್ತಾರೆ. ಯಾರಿಗೂ ಭೇದ ಭಾವ ಮಾಡದೆ ಡ್ಯಾನ್ಸ್ ಕಲಿಸ್ತಾರೆ. ಎಲ್ಲರ ಜೊತೆನೂ ಕ್ಲೋಸ್ ಆಗಿರ್ತಾರೆ, ಫ್ರೆಂಡ್ಲಿ ಆಗಿರ್ತಾರೆ. ನನಗೆ ಡ್ಯಾನ್ಸ್ ಅಂದರೆ ತುಂಬ ಇಷ್ಟ, ಅದು ಕೂಡ ಭರತನಾಟ್ಯಂ. ನಾನು ಅವರಲ್ಲಿ ಡ್ಯಾನ್ಸಿಗೆ ಸೇರಿದ ನಂತರ ತುಂಬ ಬೇಗ ಡ್ಯಾನ್ಸ್ ಕಲ್ತ್ಕೊಂಡೆ. ಎಲ್ಲಾದರೂ ಡ್ಯಾನ್ಸ್ ಪ್ರೋಗ್ರಾಮ್ ಇದ್ದರೆ ಕರ್ಕೊಂಡು ಹೋಗ್ತಾರೆ. ಸೊ ಥ್ಯಾಂಕ್ ಯು ಮಂಗಳಕ್ಕ, ಹೀಗೆ ಚೆಂದ ಮಾಡಿ ಡ್ಯಾನ್ಸ್ ಕಲಿಸ್ತೀರಿ. ಧನ್ಯವಾದಗಳು. ನಾನು ಉಡುಪಿಯ ರಾಧಾಕೃಷ್ಣ ನೃತ್ಯ ನಿಕೇತನದ ನೃತ್ಯ ಗುರು, ನೃತ್ಯ ವಿದುಷಿ ಶ್ರೀಮತಿ ವೀಣಾ ಎಂ ಸಾಮಗ. ನೃತ್ಯ ವಿದುಷಿ ಮಂಗಳ ಅವರು ಹಲವಾರು ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ನೃತ್ಯಾಭ್ಯಾಸ ಮಾಡುತ್ತಿದ್ದು, ನನ್ನ ತಂದೆಯಿಂದ ಹಾಗೂ ನನ್ನಿಂದ ಭರತನಾಟ್ಯ ಹಾಗೂ ಕೂಚಿಪುಡಿ ನೃತ್ಯವನ್ನು ಅಭ್ಯಾಸ ಮಾಡಿದ್ದಾರೆ. ಭರತನಾಟ್ಯ ಜೂನಿಯರ್, ಸೀನಿಯರ್ ಹಾಗೂ ವಿದ್ವತ್ ಗ್ರೇಡ್ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಅಂಕಗಳನ್ನು ಹೊಂದಿ ತನ್ನದೇ ಆದ ನಟೇಶ ನೃತ್ಯ ನಿಕೇತನ ಉಚ್ಚಿರ ಎಂಬ ಸಂಸ್ಥೆಯನ್ನು 15 ವರ್ಷಗಳಿಂದ ನಡೆಸುತ್ತಾ ಬರುತ್ತಾ ಇರುವುದು ನಮಗೆಲ್ಲರೂ ಸಂತೋಷದ ವಿಷಯ. ಉತ್ತಮ ನೃತ್ಯ ಕಲಾವಿದೆ, ಉತ್ತಮ ಗುರು ಎಂದು ಹೇಳಲು ಸಂತೋಷ ಪಡುತ್ತೇನೆ. ಇತ್ತೀಚೆಗೆ ಅವರಿಗೆ
ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿದ್ದು ನಮಗೆಲ್ಲರೂ ಸಂತಸದ ವಿಷಯ. 2006ರಲ್ಲಿ ನನ್ನ ಪೂಜ್ಯ ತಂದೆಯವರಿಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2012ರಲ್ಲಿ ನನಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, 2020ರಲ್ಲಿ ನಮ್ಮ ಹಿರಿಯ ಶಿಷ್ಯಗೆ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಸಿಕ್ಕಿರುವುದು ಸಂತಸದ ವಿಷಯ. ನಮ್ಮ ಸಂಸ್ಥೆಗೆ 3 ಗರಿಗಳನ್ನು ಭಗವಂತ ಕಲ್ಪಿಸಿದ್ದಾನೆ. ಮಂಗಳ ಹಿರಿಯ ವಿದ್ಯಾರ್ಥಿನಿಯಾಗಿದ್ದು ಮೃದು ಸ್ವಭಾವ, ಸೌಮ್ಯ ಸ್ವಭಾವದವಳು. ಅವಳ ಇನ್ನಿಷ್ಟು ಉತ್ತರೋತ್ತರ ಶ್ರೇಯಸ್ಸನ್ನು ಕಾಣಲು ಅವಳಲ್ಲಿರುವ ಗುರುಭಕ್ತಿಯನ್ನು ನಾವು ಮೆಚ್ಚುತ್ತೇವೆ. ನನ್ನ ತಂದೆಯನ್ನಾಗಲಿ ನನ್ನನ್ನಾಗಲಿ ಅವಳು ಒಂದು ವಿಷಯನೂ ನಮ್ಮಲ್ಲಿ ಯಾವುದೇ ಒಂದು ವಿಷಯವನ್ನು ಕೇಳದೆ ಅವಳು ಮುಂದುವರಿಯುವುದಿಲ್ಲ. ಅಂತ ಅವಳ ಗುರು ಹಿರಿಯಲ್ಲಿರುವ ಭಕ್ತಿಯೇ ಅವಳನ್ನು ಇಷ್ಟರ ಮಟ್ಟಿಗೆ ಎತ್ತು ತಂದಿದೆ ಎಂದು ಹೇಳಲು ಸಂತೋಷಪಡುತ್ತೇನೆ. ಅವಳ ತಂದೆ ತಾಯಿಯರ ಸಹಕಾರ, ಪತಿಯ ಪ್ರೋತ್ಸಾಹ ಎಲ್ಲವೂ ಕೂಡ ಅದಕ್ಕೆ ಸೇರುತ್ತದೆ. ಹೀಗೆ ನಮ್ಮ ಪ್ರಿಯ ಶಿಷ್ಯೆ, ಹಿರಿಯ ಶಿಷ್ಯೆಯಾದ ಮಂಗಳಳ ಸಂಸ್ಥೆ ನಟೇಶ ನೃತ್ಯ ನಿಕೇತನ ಉತ್ತರೋತ್ತರ ಶ್ರೇಯಸ್ಸನ್ನು ಪಡೆಯಲಿ. ಅವಳು ಅತ್ಯುತ್ತಮ ಕಲಾವಿದೆಯಾಗಿ ರಾಷ್ಟ್ರೀಯ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆಯಲಿ ಎಂದು ಹೇಳುತ್ತಾ ಹೃದಯಪೂರ್ವಕವಾದ ಆಶೀರ್ವಾದವನ್ನು ಮಾಡ್ತಾ ಇದ್ದೇನೆ. ಒಂದು ದೂರ ಅನ್ನೋ ಕಾರಣಕ್ಕೆ ಕೆಲವೊಂದು ರೀತಿಯ ರೀಸನ್ ಏನಿರ್ತದೆ, ದೂರ ಹೋಗ್ಲಿಕ್ಕೆ ದೂರ ಅನ್ನೋ ಕಾರಣವನ್ನ ನೀವು ನೋಡಿರ್ತೀರಿ. ಅಂದ್ರೆ ನಿಮ್ಮ ಡಾನ್ಸ್ ಸ್ಕೂಲ್ ತುಂಬಾ ದೂರ ಇರ್ತದೆ ನೀವು ಕಲಿಯುವಂತದ್ದು. ಸೊ ಅಂತ ಸಿಚುವೇಶನ್ ಅಲ್ಲಿ ನಿಮ್ಗೆ ಅದು ಅರ್ಥ ಆಗಿರ್ತದೆ. ಯಾಕಂತ ಹೇಳಿದ್ರೆ ಈಗ ನಮ್ಗೆ ಬೇಕಾದಾಗ ನಮ್ಗೆ ಒಂದು ಡಾನ್ಸ್ ಸ್ಕೂಲ್ ಸಿಗುದಿಲ್ಲ ಅಂತ ಹೇಳಿದ್ರೆ ನಮ್ಗೊಂದು ಫೀಲ್ ಇರ್ತದೆ, ನಂಗೆ ಕಲಿಬೇಕು ಅಂತ ಅಷ್ಟು ಆಸೆ ಇದೆ, ಯಾಕೆ ನಂಗೆ ಇಷ್ಟು ಹತ್ರದಲ್ಲಿ ಫೆಸಿಲಿಟಿ ಸಿಗ್ತಾ ಇಲ್ಲ ಅಂತ. ಆ ನೋವನ್ನು ಏನಿರ್ತದೆ ನೀವು ಅನುಭವಿಸಿದ್ದೇವೆ. ಆ ನೋವಿನಿಂದ ಹಿಡಿದು ಈಗ ನಟೇಶ ಅನ್ನೋ ಒಂದು ಡಾನ್ಸ್ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿರ್ತೀರಿ. ಅಲ್ಲಿಂದ ಇಲ್ಲಿವರೆಗೆ ನಿಮ್ಮ ಜರ್ನಿ ಹೇಳ್ಬೇಕು ಮ್ಯಾಮ್. ಯಾಕಂತ ಹೇಳಿದ್ರೆ ಒಂದು ರೀತಿಯಲ್ಲಿ ಸಫರ್ ಆಗಿರ್ತೀರಿ ನೀವು. ಡಾನ್ಸ್ ಸ್ಕೂಲ್ ಇಲ್ಲ, ದೂರ ಹೋಗ್ಬೇಕಾಗ್ತದೆ, ಅಷ್ಟು ಜರ್ನಿ ಮಾಡ್ಬೇಕು. ಅದೆಲ್ಲದರ ಒಂದು ಕುರಿತು ನೀವು ಪಟ್ಟಿರುವಂತಹ ನೋವಿಗೆ ಹಿಂದೆ ಒಂದು ಪ್ರತಿಫಲ ಕೊಟ್ರಿ, ಒಂದು ಸಮಾಜಕ್ಕೆ ಒಂದು ದೊಡ್ಡ ಕಾಂಟ್ರಿಬ್ಯೂಷನ್ ಕೊಟ್ರಿ ನಟೇಶ ಅನ್ನೋ ಡಾನ್ಸ್ ಸ್ಕೂಲ್. ಸೊ ಅದ್ರ ಬಗ್ಗೆ ಮಾತಾಡಿ ಮ್ಯಾಮ್. ಇದು ಆಕ್ಚುಲಿ ಒಳ್ಳೆ ಕ್ವಶನ್ ನಿಮ್ದು. ಇದನ್ನ ನಾನು ತುಂಬಾ ಅನುಭವಿಸಿದ್ದೇನೆ. ಯಾಕೆಂದ್ರೆ ನಾನು ಉಚ್ಚಿರದಲ್ಲಿ ಇರೋದು. ನಾನು ಇಲ್ಲಿ ಕ್ಲಾಸಸ್ ಅಂದ್ರೆ ಈಗ ಎಲ್ಲ ಕಡೆಯಲ್ಲೂ ಈಗ ಒಂದು ಊರಂದ್ರೆ ಅಲ್ಲಿ 3-4 ಕ್ಲಾಸಸ್ ಇದೆ, ಡ್ಯಾನ್ಸ್ ಕ್ಲಾಸ್. ಈಗ ಮಕ್ಕಳಿಗೆ ಎಲ್ಲಿ ತೊಂದರೆ ಇಲ್ಲ, ಅವರ ಮನೆಯಿಂದ ಸ್ವಲ್ಪ ದೂರ ಹೋಗೋ ಕ್ಲಾಸ್ ಇರ್ತದೆ, ಅಲ್ಲಿ ಜಾಯಿನ್ ಆಗ್ಬೋದು. ಮುಂಚೆ ಹಾಗೆ ಇರ್ಲಿಲ್ಲ ನಮ್ಗೆ. ನಾನು ಆಕ್ಚುಲಿ ಉಡುಪಿಗೆ ಬರ್ಬೇಕಿತ್ತು ವೀಕಲ್ಲಿ. ಸೊ ಅದು ನಂಗೆ ತುಂಬಾ ಕಷ್ಟ ಆಗ್ತಿತ್ತು. ಅಂದ್ರೆ ಅಪ್ ಅಂಡ್ ಡೌನ್ ಬಸ್ಸಲ್ಲಿ ಹೋಗುದಲ್ಲ. ಸೊ ಇಲ್ಲಿ ಕ್ಲಾಸ್ ಆಗಿ ಹೋಗುವಾಗ ನೈಟ್ ಹಾಗೆಲ್ಲ ಆಗ್ತಿತ್ತಲ್ಲ. ಸೊ ಅದು ನನಗೆ ತುಂಬ ಕಷ್ಟ ಆಗ್ತಿತ್ತು. ಸೊ ಈ ಕಷ್ಟ ಬೇರೆ ಯಾರು ಮಕ್ಕಳು ಪಡಬಾರ್ದು ಅಂತ ನನ್ನದೊಂದು ಆಸೆ ಇತ್ತು. ಹಾಗಾಗಿ ನಾನು ಡಿಗ್ರಿಗೆ ಹೋಗುವಾಗೆಲ್ಲ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೇನೆ. ಒಂದು ಸ್ಕೂಲಿಗೆ ಕೂಡ ನಾನು ಹೋಗ್ತಿದ್ದೆ ಡಿಗ್ರಿ ಇರುವಾಗ ನೀವು ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿ. ಹೌದು. ಸೊ ಒಂದು ಸ್ಕೂಲಿಗೆ ಕೂಡ ನಾನು ಟೀಚ್ ಮಾಡ್ಲಿಕ್ಕೆ ಹೋಗ್ತಿದ್ದೆ ಆ ಟೈಮ್. ಅಂದ್ರೆ ಅದು ಸ್ವಲ್ಪ ಮನೆ ಹತ್ರನಿತ್ತು ಸ್ಕೂಲು. ಹಾಗಾಗಿ ಅಂದ್ರೆ ನಾನು ಪಟ್ಟ ಕಷ್ಟ ಆ ಊರಿನ ಮಕ್ಕಳು ಪಡಬಾರ್ದು. ಅಂದ್ರೆ ಎಷ್ಟು ಜನ ಡ್ಯಾನ್ಸ್ ಕಲಿಬೇಕು, ಅದು ಕಲಿಬೇಕು, ತುಂಬಾ ಮಕ್ಕಳಿಗೆ ಮನಸ್ಸಿರ್ತದೆ. ಆ ಮಕ್ಕಳ ಮನಸ್ಸನ್ನು ನಾವು ಬೇಜಾರು ಮಾಡಬಾರ್ದಲ್ಲ. ಹಾಗಾಗಿ ನಾನು ಡಿಗ್ರಿಗೆ ಹೋಗುವಾಗಲೇ ಡ್ಯಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದು. ನನ್ನ ಊರಿನ ಮಕ್ಕಳಿಗೆ ನಾನು ಆಕ್ಚುಲಿ ಮನೆಯಲ್ಲಿ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಡ್ಯಾನ್ಸ್ ಕ್ಲಾಸ್. ಮನೆಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ನಾನು ಸ್ಕೂಲಿಗೆ ಸ್ಟಾರ್ಟ್ ಮಾಡಿದ್ದು. ಮನೆಯಲ್ಲಿ ಮಾಡುವಾಗ ಮಕ್ಕಳು ಬಂದ್ರು, ಅಲ್ಲಿ ನಂಗೆ ಸ್ವಲ್ಪ ಜಾಗ ಎಲ್ಲ ಕಡಿಮೆ ಆಯ್ತು. ಹಾಗಾಗಿ ಮತ್ತೆ ನಾನು ಕಲಿತ ಸ್ಕೂಲಲ್ಲೇ ನಂಗೆ ಸಿಕ್ಕಿದ್ದು ತುಂಬಾ ಖುಷಿ ಆಗ್ತಿದೆ ಡ್ಯಾನ್ಸ್ ಕ್ಲಾಸ್ ಮಾಡ್ಲಿಕ್ಕೆ. ನಾನು ಕಲಿತ ಸ್ಕೂಲು ಅಲ್ಲಿ ನನ್ನ ಗುರುಗಳು ಕೂಡ ಸಪೋರ್ಟ್ ಮಾಡಿದ್ರು. ಸೊ ಅಲ್ಲಿ ನಾನು ಡ್ಯಾನ್ಸ್ ಕ್ಲಾಸ್ ಅನ್ನು ಸ್ಟಾರ್ಟ್ ಮಾಡಿದ್ದೆ. ಮತ್ತೆ ನಾನಿಲ್ಲಿ ಸಂಗೀತಕ್ಕೆ ಅಂತ ಕೂಡ ಬರ್ತಾ ಇದ್ದೆ ಸ್ಕೂಲಿಗೆ, ಉಡುಪಿಗೆ. ಅಂದ್ರೆ ಅದು ವೀಕಲ್ಲಿ 2 days 4 days ಆಗುವಾಗ ಕಷ್ಟ ಆಗ್ತಿತ್ತು. ಹಾಗಾಗಿ ಅದನ್ನು ನಾನು ಅಲ್ಲೇ ಸ್ಟಾಪ್ ಮಾಡಬೇಕಾಗಿತ್ತು ನನ್ನ ಸಂಗೀತವನ್ನು. ಮತ್ತೆ ಡ್ಯಾನ್ಸ್ ಅನ್ನು ನಾನು ಕಂಟಿನ್ಯೂ ಮಾಡಿದ್ದೆ. ಇದನ್ನು ನಾನು ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ ನಾನು ನನ್ನ ನಟೇಶ ಅಂತ ಸ್ಟಾರ್ಟ್ ಮಾಡಿದ್ದು, ಮಕ್ಕಳಿಗೆ ಯೂಸ್ ಆಗ್ಲಿ ಅಂತ. ನಾಮ್ ಪಟ್ಟ ನೋವು ಬೇರೆ ಯಾರಿಗೂ ಸಿಗಬಾರ್ದು. ಖಂಡಿತವಾಗಿ
ಖಾಲಿ ನಾನ್ ಕಲಿಯೋದಲ್ಲ, ನನ್ ಜೊತೆ ಇನ್ನು ಯಾರು ಕಲಿಬೇಕು ಅಂತ ಇದ್ದಾರೆ ಅವರಿಗೂ ಕೂಡ ಒಂದು ದೊಡ್ಡ ವೇದಿಕೆ ಆಗ್ಬೇಕು ಅನ್ನೋ ನಿಮ್ಮ ಮನಸ್ಸೇನಿದೆ ನಿಮ್ಮನ್ನೇ ಇಲ್ಲಿ ತಂದು ಕೂರಿಸಿದೆ. ನೀವು ನಮ್ಮ ಕಾರ್ಯಕ್ರಮದಲ್ಲಿ ಇದ್ದೀರಿ ಅನ್ನೋದೇ ನಮ್ಗೆ ದೊಡ್ಡ ಹೆಮ್ಮೆ ಮ್ಯಾಮ್. ಅಷ್ಟು ಅಂತ ಹೇಳಿದ್ರೆ ನಮ್ಮೂರ ಜಾಣೆ ಅಂತ ಹೇಳುವಂತದ್ದು ಒಂದು ಏನ್ ಹೇಳುವಂತದ್ದು, ನಿಮ್ಗೆ ಅದಕ್ಕಿಂತ ದೊಡ್ಡ ಬಿರುದುಗಳು ಸಾಕಷ್ಟು ಬಂದಿದೆ. ನಾಟ್ಯ ಮಯೂರಿ, ನಾಟ್ಯ ವಿಶಾರದೆ, ಸಾಕಷ್ಟು ಏನಿರುವಂತದ್ದು ಬಿರುದುಗಳು ನಿಮ್ಗೆ ಸಿಕ್ಕಿದೆ. ಆದ್ರೆ ನಮ್ಮೂರ ಜಾಣೆ ಅಂತ ಸ್ಪೆಷಲ್ ಆಗಿ ನಾನ್ ಯಾಕೆ ನಿಮ್ಗೆ ಹೇಳ್ತಿದ್ದೇನೆ ಅಂತ ಹೇಳಿದ್ರೆ, ನೀವು ನಿಮ್ಮೂರನ್ನ ಬಿಟ್ಕೊಡದೆ ನಿಮ್ಮೂರಲ್ಲಿ ಒಂದು ಡಾನ್ಸ್ ಸ್ಕೂಲ್ ಅನ್ನ ಸ್ಟಾರ್ಟ್ ಮಾಡಿ, ನಿಮ್ಮೂರಲ್ಲಿ ನೀವು ಪಟ್ಟ ಕಷ್ಟ ಬೇರೆ ಯಾರು ಪಡಬಾರ್ದು ಅಂತ ಒಂದು ಉದ್ದೇಶದಿಂದ ನೀವು ಡಾನ್ಸ್ ಸ್ಕೂಲ್ ಸ್ಟಾರ್ಟ್ ಮಾಡಿದ್ರಿ. ಕೇವಲ ಅರ್ನಿಂಗ್ ಪರ್ಪಸ್ ಅಲ್ಲ ಅಥವಾ ಏನೋ ಮಾಡ್ಬೇಕು ಅಂತ ಮಾಡಿದ್ದಲ್ಲ, ಒಂದು ದೊಡ್ಡ ಉದ್ದೇಶ ಇಟ್ಕೊಂಡು ಮಾಡಿದ್ರಿ. ನಿಮ್ಮ ಡಾನ್ಸ್ ಸ್ಕೂಲ್ ಏನಿರ್ತದೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡ್ಲಿ ಮ್ಯಾಮ್. ಎಲ್ಲಾ ಕಡೆ ನಿಮ್ಮ ನಟೇಶ ಕಲಾ ನಿಕೇತನ ಅದರ ಹೆಸರು ಎಲ್ಲಾ ಕಡೆ ಪಸರಿಸ್ಲಿ ಅಂತ ನಾನ್ ವಿಶ್ ಮಾಡ್ತೇನೆ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಉಜ್ಜಿಲದಲ್ಲಿ ಹುಟ್ಟಿದ್ರಿ ನೀವು. ಉಜ್ಜಿಲದಿಂದ ಸುರತ್ ಕಲ್ಲಿಗೆ ನಿಮ್ಮ ಜರ್ನಿ. ಎಸ್, ಒಂದು ಮಗಳಿಂದ ಶ್ರೀಮತಿಯಾಗಿ ಪ್ರಮೋಟ್ ಆದಂತದ್ದು. ಕಿಶೋರ್ ದೇವಾಡಿಗ ಇವರ ಶ್ರೀಮತಿ ಆಗಿದ್ದೀರಿ. ಮಗಳಾಗಿ ಸಾಮಾನ್ಯ ಒಂದು ತಂದೆ ತಾಯಿಗೆ ಒಂದು ಆಸೆ ಇರ್ತದೆ, ನನ್ನ ಮಗಳೇನು ಸಾಧನೆ ಮಾಡ್ಬೇಕು ಅಂತಿದ್ದಾಳೆ, ಮಾಡ್ಲಿ, ನಾವು ಸಪೋರ್ಟ್ ಮಾಡುವ ಅಂತ. ಆದ್ರೆ ಅದೇ ಸಿಚುವೇಶನ್ ವೈವಾಹಿಕ ಜೀವನದಲ್ಲಿ ಸಿಗ್ತದೆ ಅನ್ನೋ ಭರವಸೆ ಇರುತ್ತಿಲ್ಲ. ಕೆಲವೊಂದು ಕಡೆ ಆ ರಿಸ್ಟ್ರಿಕ್ಷನ್ ಇರ್ತದೆ, ಯಾಕೆ ಮದ್ವೆ ಆಯ್ತಲ್ಲ ಸಾಕು, ಇಷ್ಟು ದಿನ ಕುಣಿದದ್ದು ಸಾಕು, ಇಷ್ಟು ದಿನ ಪ್ರೋಗ್ರಾಮ್ಸ್ ಕೊಟ್ಟದ್ದು ಸಾಕು, ಇನ್ನು ಮನೆಯಲ್ಲಿ ಇರು ಅಂತ. ಬಟ್ ನಿಮ್ಮ ವಿಷಯದಲ್ಲಿ ನೀವೇನು ಹೇಳಿದ್ರಿ, ಕ್ರೀಡೆ ನಾನು ಇವತ್ತು ಕರೆದ್ರು ನಾನು ಹೋಗ್ತೇನೆ ಅಂತ ಅಷ್ಟು ಧೈರ್ಯದಿಂದ ಹೇಳ್ತಿದ್ದೀರಿ ಅಂತ ಹೇಳಿದ್ರೆ, ನಿಮ್ಮ ಕುಟುಂಬ ಎರಡು ಕುಟುಂಬ ಬೇರೆ ರೀತಿ ಇಲ್ಲ, ಎರಡೂ ರೀತಿ ತವರು ಮನೆ ತರಾನೇ ಇದೆ ಅಂತ ನಂಗೆ ಫೀಲ್ ಆಗ್ತಾ ಇದೆ. ಆ ಕುಟುಂಬಗಳ ಬಗ್ಗೆ ಏನ್ ಮಾತಾಡ್ತೀರಿ? ಹೌದು, ಖಂಡಿತ. ಈಗ ನಾವು ನಮ್ಮ ಅಪ್ಪನ ಮನೆ ಅಮ್ಮನ ಮನೆ ಅಂದ್ರೆ ಮಕ್ಕಳಿಗೆ ತುಂಬಾ ಪ್ರೀತಿ ಇರ್ತದೆ, ತಂದೆ ತಾಯಿಗೆ. ಆ ಮಕ್ಕಳು ಬೇಡ ಹೇಳಿದ್ರು ಅಂದ್ರೆ ಅಪ್ಪ ಅಮ್ಮ ಬೇಡ ಹೇಳಿದ್ರು, ಇವರ ಹಠಕ್ಕಾದ್ರೂ ಅಪ್ಪ ಅಮ್ಮ ಓಕೆ, ಪ್ರೀತಿ ಅವರಿಗೆ ವಾತ್ಸಲ್ಯದಿಂದ ಅವರು ಓಕೆ ಅಂತ ಹೇಳ್ತಾರೆ. ಆದ್ರೆ ಅದೇ ಸಿಚುವೇಶನ್ ನಮ್ಗೆ ಮದುವೆ ಆದ ನಂತರ ಸಿಗುದಿಲ್ಲ. ಆದ್ರೆ ಇಷ್ಟ ತನಕ ನಾನು ಅದು ಯಾವತ್ತೂ ಕಂಡಿಲ್ಲ. ಎರಡು ಮನೆ ನಂಗೆ ಒಂದೇ ರೀತಿ ಕಾಣ್ತಾ ಉಂಟು. ಯಾಕಂದ್ರೆ ಒಂದು ಮಾತು ಹೇಳ್ಬೇಕಂದ್ರೆ, ಆ ಮನೆ ಕೂಡ ಒಂದು ಕಲಾವಿದರ ಮನೆ. ನಮ್ಮ ಹಸ್ಬೆಂಡ್ ಅದ್ದು ಫಾದರ್ ಸುಕುಮಾರ್ ಸೇರಿಗಾರ್ ಅಂತ, ಅವ್ರು ಆಕ್ಚುಲಿ ಈಗ ಇಲ್ಲ. ಅವರೊಬ್ಬ ಸ್ಯಾಕ್ಸೋಫೋನ್ ವಾದಕರು. ಈಗ ಅವರ ತಮ್ಮ ಇದ್ದಾರೆ ಉಮೇಶ್ ಶೆಡ್ಡಿ ಅಂತ, ಅವರು ಈಗ ಸ್ಯಾಕ್ಸೋಫೋನ್ ವಾದಕರು. ಹಾಗಾಗಿ ಅದೊಂದು ಕಲಾವಿದರ ಮನೆ. ಆ ಕಲಾವಿದರ ಮನೆಗೆ ಹೋದ ನಂಗೆ ತುಂಬಾನೇ ಖುಷಿ ಆಗಿದೆ. ಅವರದ್ದು ತುಂಬಾ ಸಪೋರ್ಟ್ ಇದೆ. ಇವಾಗ್ಲೂ ಅವ್ರು ಹೇಳ್ತಾರೆ ಹೋಗು ಮಾಡು ಮಾಡು ಅಂತ. ಹಾಗಾಗಿ ನಂಗೆ ಎರಡು ಮನೆ, ಅಪ್ಪ ಅಮ್ಮ ಹೇಗೋ ಹಾಗೆ ಈ ಮನೆ ಕೂಡ ಆಗಿದೆ. ಅಲ್ಲಿ ಅತ್ತೆ ಇದ್ದಾರೆ, ಅವರು ಕೂಡ ಹಾಗೆ ಏನು ಹೇಳುವುದಿಲ್ಲ, ಅಂದ್ರೆ ಓಕೆ ಮಾಡು ಕಲಿ, ಅವರಿಗೂ ಕೂಡ ಒಂದು ಖುಷಿ, ಹೀಗೆ ಹೆಸರು ಬರ್ತದೆ ಇದು ಮಾಡ್ತದೆ ಅಂತ. ಹಾಗಾಗಿ ತುಂಬಾ ಖುಷಿ ಆಗ್ತದೆ. ಅವರು ಸಿಕ್ಕಿದ್ದು ಆಕ್ಚುಲಿ ನಂಗೆ ಪುಣ್ಯ ಅಂತ ಹೇಳ್ಬೋದು, ಅವ್ರು ಸಿಕ್ಕಿದ್ದು. ಸೊ ನಿಮ್ಮಂತ ಪ್ರತಿಭೆ ಕಲಾವಿದರ ಫ್ಯಾಮಿಲಿಗೆ ಹೋದಂತದ್ದು ಇನ್ನೊಂದು ದೊಡ್ಡ ವಿಶೇಷ. ಯಾಕಂತ ಹೇಳಿದ್ರೆ ಅಂತ ಫ್ಯಾಮಿಲಿ ಸಿಕ್ಕಿದ್ರೆ ಅವರಿಗೆ ಗೊತ್ತಿರ್ತದೆ, ಕಲೆಯ ಬೆಲೆ ಗೊತ್ತಿರ್ತದೆ. ಅಂಡ್ ಪರ್ಫಾರ್ಮೆನ್ಸ್ ಕೊಡುವಾಗ ಏನು ಮೆರಿಟ್ಸ್ ಇರ್ತದೆ, ಡಿಮೆರಿಟ್ಸ್ ಇರ್ತದೆ, ಎರಡು ಗೊತ್ತಿರ್ತದೆ. ಹಾಗಾಗಿ ಯಾವುದೇ ತೊಂದರೆ ಆಗೋದಿಲ್ಲ. ಕಷ್ಟದಲ್ಲೂ ಜೊತೆಗೆ ನಿಂತಾರೆ, ಹಾಗೆ ಹೆಸರಲ್ಲೂ ಪಾಲ್ ತಗೊಳ್ತಾರೆ, ನಮ್ಮ ಮನೆ ಸೊಸೆ ಅಂತ. ಸೊ ಅಂತ ದೊಡ್ಡ ಹೆಮ್ಮೆ ನೀವು ಕೂಡ ಅವರಿಗೆ ತಂದು ಕೊಟ್ಟಿದ್ದೀರಿ. ಸೊ ಅವರು ಕೂಡ ಅಷ್ಟೇ ಅದೃಷ್ಟವಂತರು ಅಂತ ಹೇಳ್ಬೋದು. ಎಲ್ಲರಿಗೂ ನಮಸ್ಕಾರ. ನಾನು ನನ್ನ ಗುರುಗಳಾದ ವಿದುಷಿ ಮಂಗಳಾ ಕಿಶೋರ್ ಬಗ್ಗೆ ಮಾತನಾಡಬೇಕು ಎಂದು ಬಯಸುತ್ತೇನೆ. ಇವರು ಅನೇಕ ಕಡೆ ನೂರಾರು ವಿದ್ಯಾರ್ಥಿಗಳನ್ನು ಹೊಂದಿದ್ದು, ಆ ವಿದ್ಯಾರ್ಥಿಗಳಿಗೆ ಹಲವಾರು ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಇವರು ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರೂ ಹೌದು. ನಾನು ಕಳೆದ 4 ವರ್ಷಗಳಿಂದ ಇವರ ಜೊತೆ ನೃತ್ಯಾಭ್ಯಾಸವನ್ನು ಮಾಡುತ್ತಿದ್ದೇನೆ. ಇವರು ಅನೇಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಲು ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹಿಸುತ್ತಾರೆ. ಇಂತಹ ಗುರುಗಳ ಬಗ್ಗೆ ಮಾತಾಡಬೇಕೆಂದರೆ ಅದು ಒಂದು ಹೆಮ್ಮೆಯ ವಿಚಾರ. ಇವರಿಗೆ ಇನ್ನಷ್ಟು ಪ್ರಶಸ್ತಿಗಳು ದೊರೆಯಲಿ ಹಾಗೂ ಇವರ ಹೆಸರು ಇನ್ನೂ ಎತ್ತರದ ಸ್ಥಾನಕ್ಕೇರಲಿ ಎಂದು ನಾನು ಆ ದೇವರಲ್ಲಿ ಪ್ರಾರ್ಥಿಸುತ್ತೇನೆ. ಹರಿ ಓಂ. ನಾನು ವಿಜೇಶ್ ದೇವಡಿಗ ಮಂಗಳದೇವಿ ಅಂತೇಳಿ. ನಮ್ಮ ಆತ್ಮೀಯರು ಆದಂತಹ ಶ್ರೀಮತಿ ಮಂಗಳಾ ಕಿಶೋರ್ ದೇವಡಿಗ ಇವರ ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ಹೇಳಿದರೆ, ಮಂಗಳಾ ಕಿಶೋರ್ ಅವರು ಅದ್ಭುತವಾದಂಥ ಒಂದು ನೃತ್ಯಗಾರ್ತಿ ಅಂತ ಹೇಳ್ಬೋದು. ಅವರಲ್ಲಿ ಯಾವತ್ತು ನೋಡಿದ್ರು ಒಂದು ಹೊಸತನವನ್ನು ಅಳವಡಿಸಿಕೊಳ್ಬೇಕು, ನೃತ್ಯದಲ್ಲಿ ಮೂಲಕ್ಕೆ ಧಕ್ಕೆಯಾಗದೆ ಹೊಸತನವನ್ನು ತನ್ನಲ್ಲಿ ರೂಢಿಸಿಕೊಳ್ಬೇಕು ಅನ್ನುವಂಥ ಒಂದು ತುಡಿತ ಯಾವತ್ತು ನಾವು ಕಾಣ್ತೇವೆ. ಅಷ್ಟೇ ಅಲ್ಲ, ಪ್ರತಿಯೊಬ್ಬರಿಗೂ ಗೌರವ ನೀಡುವುದು, ಪ್ರೀತಿ ತೋರಿಸುವುದು ಅವರದ್ದೊಂದು ಒಳ್ಳೆತನ ಅಂತ ಹೇಳ್ಬೋದು. ಸುಮಾರು ವರ್ಷಗಳಿಂದ ನಾನು ಕೂಡ ಅವರ ತಂಡದ ಜೊತೆ ಒಬ್ಬ ನಿರೂಪಕನಾಗಿ ಸಂಚರಿಸ್ತಾ ಇದ್ದೇನೆ. ಅವರ ನೃತ್ಯ ಪಯಣದಲ್ಲಿ ನಾವು ಕೂಡ ಜೊತೆಯಾಗಿರುವುದು
ನಮಗೆ ಕೂಡ ಒಂದು ಹೆಮ್ಮೆ ಅನ್ನಿಸ್ತದೆ. ಅವರ ಸಾಧನೆಗೆ ಒಂಥರ ಕಿರೀಟ ಅಂತ ಹೇಳ್ಬೋದು. ಅನೇಕ ಪ್ರಶಸ್ತಿಗಳು, ಅನೇಕ ಬಿರುದುಗಳು ಲಭಿಸಿವೆ. ಇತ್ತೀಚೆಗೆ ರಾಜ್ಯೋತ್ಸವ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಕೂಡ ಅವರಿಗೆ ಲಭಿಸಿತು. ಈ ಪ್ರಶಸ್ತಿ ಅರ್ಹವಾಗಿ ಅವರಿಗೆ ದಕ್ಕಿದೆ ಅಂತ ಹೇಳ್ಬೋದು. ಅವರ ಆ ನೃತ್ಯವನ್ನು ಕಲಿಲಿಕ್ಕಿರುವಂತಹ ತುಡಿತಕ್ಕೆ ಅದೊಂದು ಮತ್ತಷ್ಟು ಅವರನ್ನು ಪ್ರೇರೇಪಿಸಿತು ಅಥವಾ ಪ್ರೇರೇಪಿಸ್ತದೆ, ಅಲ್ಲ ಬೂಸ್ಟ್ ಮಾಡಿತು ಅಂತ ಹೇಳ್ಬೋದು. ಇನ್ನಷ್ಟು ಸಾಧನೆಗಳು ಅವರಿಂದ ಮೂಡಿ ಬರಲಿ, ಇನ್ನಷ್ಟು ಪ್ರಶಸ್ತಿಗಳು ಅವರನ್ನು ಅರಸಿ ಬರಲಿ, ಹೀಗೆ ತಮ್ಮ ನೃತ್ಯ ಪಯಣ ಸಾಗ್ತಾ ಇರಲಿ ಅಂತೇಳಿ ನಾನು ಆಶಿಸ್ತೇನೆ. ಸೊ ನಿಮ್ಮ ಜರ್ನಿ ಅಂತ ಹೇಳಿದ್ರೆ, ಈಗ ಪ್ರೊಫೆಷನಲ್ ಲೈಫ್ ಬಗ್ಗೆ ಬಂದಾಗ, ಈಗ ಭರತನಾಟ್ಯ ಅಂತ ಹೇಳುವಂಥದ್ದು ಒಂದು ಕಲೆ, ಹೌದು, ಓಕೆನಾ? ಅದು ಒಂದು ಉದ್ಯೋಗ ಅಲ್ಲ. ಖಂಡಿತ ಭರತನಾಟ್ಯ ಅನ್ನೋದು ಕಲೆ, ಆದ್ರೆ ಅದು ನಮ್ಮ ಹೊಟ್ಟೆ ತುಂಬಿಸಬಾರ್ದು ಅನ್ನೋದು ಯಾವ್ದು ರೀತಿಯ ಒಂದು ಅಡೆತಡೆ ಏನಿ ಇಲ್ಲ. ಯಾಕಂತ ಹೇಳಿದ್ರೆ ಕೆಲವೊಬ್ರು ಕಲಾವಿದರು ಜೀವನ ಸಾಗಿಸಿದ್ದು ಎಷ್ಟೋ ಚೆನ್ನಾಗಿ ಜೀವನ ಸಾಗಿಸಿದ್ದು ಕೂಡ ಇದೆ. ಹಾಗಿರುವಾಗ ನೀವೊಬ್ರು ನಿಮ್ಮ ಮನೆಯಿಂದ ಒಂದು ಜವಾಬ್ದಾರಿ ಇರ್ತದೆ, ನನ್ನ ಮನೆಗೆ ನಾನು ಏನಾದ್ರೂ ಮಾಡ್ಬೇಕಪ್ಪ ಅಂತ ಜವಾಬ್ದಾರಿ ಇರ್ತದೆ. ಆದ್ರೆ ಈ ಪ್ರಶ್ನೆ ನಾನು ಕೇಳುದು ತಪ್ಪು. ಯಾಕಂತ ಹೇಳಿದ್ರೆ ನೀವು ಡಿಗ್ರಿಯಲ್ಲೇ ಡಾನ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡಿದ್ದೀರಿ. ಸೊ ಹಾಗಾಗಿ ನೀವು ಆ ಜವಾಬ್ದಾರಿಯನ್ನ ಹೊತ್ಕೊಂಡಿರ್ತೀರಿ. ಆ ಟೈಮಲ್ಲಿ ಈಗ ಏನ್ ಹೇಳುವಂತದ್ದು, ನೀವು ಅದನ್ನ ಉದ್ಯೋಗ ಆಗಿ ಕೂಡ ತಗೊಂಡ್ರಿ, ಅಂದ್ರೆ ಪ್ರೊಫೆಷನಲ್ ಲೈಫ್ ಕೂಡ ನೀವು ನಾ ಭರತನಾಟ್ಯ ಮಾಡ್ಕೊಂಡೇ ಜೀವನ ಸಾಗಿಸ್ತೇನೆ ಅಂತ ಹೊರಟ್ರಿ. ಆ ಡಿಸಿಷನ್ ಬಗ್ಗೆ ನಿಮ್ಗೆ ಯಾವ್ದಾದ್ರು ಗಿಲ್ಟ್ ಫೀಲ್ ಆಗಿದೆ ಅಥವಾ ಕರೆಕ್ಟ್ ಆಗಿರೋ ಡಿಸಿಷನ್ ತಗೊಂಡಿದ್ದೇನೆ ಅಂತ ಅನಿಸ್ತದ? ಗಿಲ್ಟ್ ಫೀಲ್ ಅಂತ ಇಷ್ಟು ತನಕ ಆಗ್ಲಿಲ್ಲ, ಆಗೋದು ಇಲ್ಲ. ನಾನು ಆಕ್ಚುಲಿ ಅದು ಉದ್ಯೋಗ ಅಂತ ತಗೊಂಡದಲ್ಲ, ನನ್ನ ಆಸಕ್ತಿ ಮೇನ್ ಆಗಿ ಹೇಳ್ಬೇಕಂದ್ರೆ ಮಕ್ಕಳಿಗೆ ನನ್ನಿಂದ ಉಪಯೋಗ ಆಗ್ಬೇಕು, ಊರಿಗೆ ಉಪಯೋಗ ಆಗ್ಬೇಕಂತ. ಈಗ ಇಷ್ಟು ಪ್ರಶಸ್ತಿಗಳು ಬಂದಿದೆ, ಏನೋ ಸಾಧನೆ ಮಾಡಿದ್ದೇನೆ, ಅದು ಯಾವ್ದು ತಲೆಗೆ ಬರುದಿಲ್ಲ. ನಾನು ಏನು ಮಕ್ಕಳಿಗೆ ಹೇಳಿಕೊಡ್ತೇನೆ ಅದು ಮಾತ್ರ ತಲೆಯಲ್ಲಿ ಇರ್ತದೆ. ನಾವೀಗ ಒಂದು ಏನಾದ್ರು ಸಾಧಿಸ್ಬೇಕಂದ್ರೂ ಕೂಡ ನಾವು ನಮ್ಮ ಕೆಲಸ, ನಮ್ಮ ಕ್ಲಾಸ್, ನಾವು ಮಕ್ಕಳಿಗೆ ಹೇಳಿಕೊಡೋ ರೀತಿ ಅದರ ಮೇಲೆ ಮಾತ್ರ ನಾವು ತಲೆ ಇಟ್ಕೊಳ್ತೇವೆ. ಮತ್ತೆ ಪ್ರಶಸ್ತಿ ಬರುದೆಲ್ಲ ಅದಾದ್ಮೇಲೆ ಅದೆಲ್ಲ ಸೆಕೆಂಡರಿ. ಸೊ ಅದರ ಮೇಲೆ ಏನು ಇರುದಿಲ್ಲ. ನಾನು ನನ್ನ ಮಕ್ಕಳು, ನನ್ನ ಕ್ಲಾಸ್, ಅದನ್ನ ನಾನು ಒಳ್ಳೆ ರೀತಿಯಲ್ಲಿ ಮಾಡ್ಬೇಕು, ಅವರಿಗೆ ಉಪಯೋಗ ಆಗ್ಬೇಕು. ಸೊ ಆ ಇದ್ರಲ್ಲಿ ನಾನು ಹೋಗ್ತಾ ಇದ್ದೆ. ಖಂಡಿತ ಮ್ಯಾಮ್, ನಿಮ್ಮ ಜರ್ನಿ ಏನಿದೆ ಇನ್ನೂ ತುಂಬಾ ಚೆನ್ನಾಗಾಗ್ಲಿ. ನಿಮ್ ಜೊತೆ ಮಾತುಕತೆ ಇನ್ನಷ್ಟು ಬಾಕಿ ಇದೆ, ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮ ತಗೊಂಡ್ಬರೋಣ. ಖಂಡಿತ. ವೀಕ್ಷಕರೇ, ನೋಡಿದ್ರಲ್ಲ, ಮಂಗಳ ಕಿಶೋರ್ ಇವರ ಉದ್ದೇಶನೇ ಅಷ್ಟು ಚೆನ್ನಾಗಿದೆ, ಮೆಚ್ಚುಗೆ ಕೊಡುವಂತಹ ಉದ್ದೇಶ. ಸೊ ಇವರ ಜೊತೆ ಮಾತುಕತೆ ಇನ್ನಷ್ಟು ಬಾಕಿ ಇದೆ. ಸೊ ಮಾತುಕತೆ ಮುಂದುವರಿತದೆ ಒಂದು ಪುಟ್ಟ ವಿರಾಮದ ನಂತರ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ ವ್ಯಾಲೆಟ್ ಪಾರ್ಕಿಂಗ್, ಆದರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ನಮ್ಮೂರ ಜಾಣೆ ಕಾರ್ಯಕ್ರಮಕ್ಕೆ ಸ್ವಾಗತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಬನ್ನಿ, ವಿದುಷಿ ಮಂಗಳ ಕಿಶೋರ್ ಅವರಲ್ಲಿ ಇನ್ನಷ್ಟು ಮಾತಾಡೋದು ಬಾಕಿ ಇದೆ. ಮತ್ತೊಮ್ಮೆ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಓಕೆ ಮ್ಯಾಮ್, ತುಂಬ ವಿಷಯಗಳನ್ನು ನಿಮ್ಮ ಹತ್ರ ಕೇಳಿ ತಿಳ್ಕೊಂಡ್ವಿ, ನಿಮ್ಮ ಬಗ್ಗೆ ತುಂಬ ಮಾತಾಡಿದ್ವಿ. ಸೊ ಭರತನಾಟ್ಯ ನಿಮ್ಮ ಉಸಿರಾಗಿ ಬೆರೆತುಕೊಂಡಿದೆ. ಸೊ ಹಾಗಿರುವಾಗ ಭರತನಾಟ್ಯದಲ್ಲಿ ಇನ್ನಷ್ಟು ನೀವು ಎಲ್ಲೋ ರೀಚ್ ಆಗಬೇಕು ಅಂತ ಕನಸುಗಳನ್ನು ಕಂಡಿರ್ತೀರಿ. ಎಲ್ಲಿ ರೀಚ್ ಆಗಬೇಕು, ಅಥವಾ ನಾನು ಇಲ್ಲಿ ಗುರುತಿಸ್ಕೊಳ್ಬೇಕು, ಅಥವಾ ಇನ್ಯಾವುದಾದ್ರೂ ಉದ್ದೇಶ ಇಟ್ಕೊಂಡಿದ್ದೀರಾ ಮುಂದಿನ ಜರ್ನಿಗೆ ನಿಮ್ಮದು?
ಉದ್ದೇಶ ಅಂತ ಏನು ಇಟ್ಕೊಂಡಿಲ್ಲ. ಏನಿದ್ರು ಕಲಾ ಸೇವೆ ಮಾಡ್ಬೇಕಂತ ಆಸೆ ಇದೆ. ಹಾಗೆ ಅದರಲ್ಲಿ ನಾವು ಮಾಡ್ತಾ ಏನ್ ನಮ್ಗೆ ಸಿಗ್ತದೆ ಅದನ್ನು ನಾನು ಅನುಭವಿಸ್ಕೊಂಡು ಹೋಗುವ ಅಂತ, ಹಾಗೆ ಅಷ್ಟೇ. ನಾನು ಏನಿರ್ತದೆ ಇನ್ನು ಕಲಾದೇವಿ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಹಾಗೆ ನಾನು ನಡೀತೇನೆ. ಮೇನ್ ಆಗಿರೋದು ನನ್ನಿಂದ ಇನ್ನು ಮಕ್ಕಳು ಕಲಿಬೇಕು, ಕಲಾ ಸೇವೆ ನಾನು ಇದು ಕಂಟಿನ್ಯೂ ಆಗಿ ಮಾಡ್ತಾ ಇರಬೇಕು ಅಂತ, ಹಾಗೆ. ಓಕೆ ಮ್ಯಾಮ್. ಸೊ ನಿಮ್ಮ ಭರತನಾಟ್ಯ ಅಂದ್ರೆ ತುಂಬಾ ಸರ್ತಿ ನಾವು ಮಾತಾಡುವಾಗ ಹೇಳಿದ್ವಿ. ಸೊ ನಿಮ್ಮ ಭರತನಾಟ್ಯದ ತುಣುಕನ್ನು ಒಂದು ನೋಡ್ಕೊಂಡು ಬರೋಣ. ಖಂಡಿತವಾಗಿ. ವೀಕ್ಷಕರೇ, ಮಂಗಳಾ ಕಿಶೋರ್ ಇವರ ಭರತನಾಟ್ಯದ ತುಣುಕು ಈಗ ನಿಮಗಾಗಿ. ನಿಮ್ಮ ಭರತನಾಟ್ಯದ ತುಣುಕನ್ನ ನೋಡ್ಕೊಂಡು ಬಂದ್ವಿ. ಮನಮೋಹಕವಾದ ನೃತ್ಯ ಅಂತ ಹೇಳ್ಬೋದು, ಮಾತಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯನೇ ಇಲ್ಲ. ಏನ್ ಹೇಳುವಂಥದ್ದು, ಮೈ ನವಿರೇಳಿಸುವಂತಹ ನೃತ್ಯ. ಸೊ ನಾಟ್ಯ ಮಯೂರಿ ಅಂತ ನಿಮ್ಗೆ ಎಕ್ಸಾಕ್ಟ್ ಆಗಿ ಕರೆಕ್ಟ್ ಆಗಿ ಬಿರುದು ಕೊಟ್ಟಿದ್ದಾರೆ, ಅಷ್ಟು ಚೆನ್ನಾಗಿ ನೃತ್ಯವನ್ನ ಮಾಡ್ತೀರಿ ನೀವು. ನಿಮ್ಮ ಜರ್ನಿ ಏನಿರ್ತದೆ ಭರತನಾಟ್ಯದಲ್ಲಿ, ಅದನ್ನ ನಿಮಗೆ ಮಾತಲ್ಲಿ ವರ್ಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ಸಾಕಷ್ಟು ಮಕ್ಕಳನ್ನ ರೆಡಿ ಮಾಡ್ತಾ ಇದ್ದೀರಿ ಭರತನಾಟ್ಯ ಕ್ಷೇತ್ರಕ್ಕೆ ಹೀಗೆ, ಅಥವಾ ನೀವು ನಿಮ್ಗೆ ಸಿಕ್ಕಿರುವಂತಹ ಸಂಸ್ಕಾರ ಏನಿರ್ತದೆ ಅದನ್ನ ನೀವು ಮಕ್ಕಳಿಗೆ ಕೊಡ್ತಾ ಇದ್ದೀರಿ. ಅದ್ರ ಬಗ್ಗೆ ನಿಮ್ಗೆ ಹೇಗೆ ಅನಿಸ್ತದೆ ಮ್ಯಾಮ್? ತುಂಬಾನೇ ಖುಷಿ ಆಗ್ತಿದೆ. ಅಂದ್ರೆ ನಮ್ಮಿಂದ ಯಾರಾದ್ರೂ ಕಲಿತಾರಂತ ಹೇಳುವಾಗ ನಮ್ಗೆ ತುಂಬಾ ಖುಷಿ ಅಲ್ವಾ. ಹಾಗಾಗಿ ಈಗ ನಾನು ಏನು ನನ್ನ ಗುರುಗಳಿಂದ ನಾನು ಏನ್ ಕಲ್ತಿದ್ದೇನೆ ಅದನ್ನ ನಾನು ನನ್ನ ಮಕ್ಕಳಿಗೆ ಕೊಡ್ತಾ ಇದ್ದೇನೆ. ಅವರು ಒಂದು ಭಾರತೀಯ ಕಲೆ ಸಂಸ್ಕೃತಿ ಬಗ್ಗೆ ಅವರು ತಿಳ್ಕೊಳ್ಬೇಕು. ಈಗ ತುಂಬಾ ವೆಸ್ಟರ್ನ್ ಅದೆಲ್ಲ ಬಂದ ನಂತರ ಅದೆಲ್ಲ ಸ್ವಲ್ಪ ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ. ಆದ್ರೆ ನಂಗೆ ಸಿಕ್ಕಿದ ಮಕ್ಕಳು ಒಳ್ಳೆ ರೀತಿಯಲ್ಲಿ ಇದ್ದಾರೆ, ಹೇಳಿದನ್ ಕೇಳ್ತಾರೆ. ಹಾಗಾಗಿ ನಾನು ಏನ್ ಕಲ್ತಿದ್ದೇನೆ ಮತ್ತೆ ನನ್ನ ಸಂಸ್ಕೃತಿ ಭಾರತದ್ದು ಏನು ಇದೆ, ಭರತನಾಟ್ಯ ಏನು, ಕಲೆ ಏನು, ಕಲೆಗೆ ಹೇಗೆ ನಾವು ಬೆಲೆಯನ್ನು ಕೊಡ್ಬೇಕು ಅಂತ ಈ ಮಕ್ಕಳು ಸ್ವಲ್ಪ ತಿಳ್ಕೊಳ್ಬೇಕು. ಈ ಏಜ್ ಅಲ್ಲಿ ತಿಳ್ಕೊಂಡ್ರೆ ಅವರಿಗೆ ಯೂಸ್ ಇದೆ. ಅವರು ಅವರ ಆಚಾರ ವಿಚಾರದಲ್ಲಿ ಕೂಡ ಅವರಿಗೆ ಚೇಂಜಸ್ ಅನ್ನು ಮಾಡ್ಬೋದು. ಹಾಗಾಗಿ ಆ ರೀತಿಯಲ್ಲಿ ಹೋಗ್ತಾ ಇದ್ದೇನೆ ನಾನು. ಈಗ ನೀವು ಒಬ್ರು ಗುರುಗಳಾಗಿ ಒಂದು ಪ್ರಸಿದ್ಧಿಯನ್ನ ಪಡೆದಿದ್ದೀರಿ ಕೂಡ, ನಟೇಶ್ ಅನ್ನೋ ಡಾನ್ಸ್ ಸ್ಕೂಲಲ್ಲಿ ಗುರುಗಳಾಗಿ ಹೆಸರು ಮಾಡಿದ್ದೀರಿ. ಹಾಗೆ ನಿಮ್ಗೆ ಸಾಕಷ್ಟು ಗುರುಗಳಿರ್ತಾರೆ, ಅವರ ಜೊತೆ ಮಾತಾಡೋದು ಇನ್ನಷ್ಟು ಬಾಕಿ ಇದೆ. ಅದಕ್ಕಿಂತ ಮುಂಚೆ ಒಂದು ಪುಟ್ಟ ವಿರಾಮನ ತಗೊಂಡ್ ಬರೋಣ. ವೀಕ್ಷಕರೇ, ನೋಡಿದ್ರಲ್ಲ, ವಿದೂಷಿ ಮಂಗಳಾ ಕಿಶೋರ್ ಅವರ ನೃತ್ಯವನ್ನು ಕೂಡ ನೋಡ್ಕೊಂಡು ಬಂದ್ವಿ. ಮಾತುಕತೆ ಹೀಗೆ ಮುಂದುವರಿಯುತ್ತದೆ ಒಂದು ಪುಟ್ಟ ವಿರಾಮದ ನಂತರ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್ ಉಡುಪಿ. ಉಡುಪಿಯ ಹೃದಯ ಭಾಗದಲ್ಲೊಂದು ಅತ್ಯಾಧುನಿಕ ವಸ್ತ್ರ ಭಂಡಾರ ಗೀತಾಂಜಲಿ ಸಿಲ್ಕ್ಸ್. ಕರಾವಳಿ ಕರ್ನಾಟಕದ ಅತಿ ದೊಡ್ಡ ಬಹುಮಹಡಿಯ ಮಳಿಗೆ ಗೀತಾಂಜಲಿ ಸಿಲ್ಕ್ಸ್. ನಮ್ಮ ವಿಶೇಷತೆ
ವ್ಯಾಲೆಟ್ ಪಾರ್ಕಿಂಗ್, ಆಧಾರದ ಸ್ವಾಗತ, ಲಿಫ್ಟ್ ವ್ಯವಸ್ಥೆ, ಪುರುಷರಿಗೆ ಪ್ರತಿಷ್ಠಿತ ಬ್ರ್ಯಾಂಡ್ಗಳ ಸೂಟಿಂಗ್ಸ್, ಶರ್ಟಿಂಗ್ಸ್, ಶೇರ್ವಾನಿಗಳು, ಎಥ್ನಿಕ್ ವೇರ್ಸ್, ಕ್ಯಾಶುವಲ್ಸ್, ಟೀ ಶರ್ಟ್ಸ್, ಜೀನ್ಸ್, ಬ್ಲೇಸರ್ಸ್, ಹೀಗೆ ಎಲ್ಲವೂ. ಮಹಿಳೆಯರಿಗಾಗಿ ವಿಶೇಷವಾಗಿ ವಿನ್ಯಾಸಗೊಳಿಸಿದ ಸಾರಿ ಸೆಕ್ಷನ್ನಲ್ಲಿ ಆಧುನಿಕ ಪುರಾತನ ಡಿಸೈನ್ಗಳ ಸಾರಿಗಳು, ಕುರ್ತೀಸ್, ಲೆಗಿಂಗ್ಸ್, ಶರಾರ, ಹೀಗೆ ಎಲ್ಲವೂ. ಜೊತೆಗೆ ಮಕ್ಕಳ ಅವಶ್ಯಕತೆ ಪೂರೈಸುವ ಕಿಡ್ ಸೆಕ್ಷನ್. ಸ್ಪರ್ಧಾತ್ಮಕ ದರದ ಜೊತೆಗೆ ನಿಮ್ಮ ಅನುಭವಕ್ಕೆ ಬರುವುದು ನಮ್ಮ ಸಿಬ್ಬಂದಿಗಳ ಹಾಸ್ಪಿಟಾಲಿಟಿ. ನಿಮ್ಮ ಶಾಪಿಂಗ್ ಸಂಭ್ರಮಕ್ಕೆ ಗೀತಾಂಜಲಿ ಸಿಲ್ಕ್ಸ್ಗೆ ಬನ್ನಿ. ಇದು ಕರಾವಳಿ ಕರ್ನಾಟಕದ ಅತಿ ದೊಡ್ಡ ವಸ್ತ್ರ ಮಳಿಗೆ. ಗೀತಾಂಜಲಿ ಸಿಲ್ಕ್ಸ್, ಕಾರ್ಪೊರೇಷನ್ ಬ್ಯಾಂಕ್ ಹತ್ತಿರ, ಉಡುಪಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ವಿರಾಮದ ನಂತರ ಮತ್ತೊಮ್ಮೆ ನಿಮ್ಮ ನೆಚ್ಚಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಎಸ್, ನಿಮ್ಮ ಹತ್ರ ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ವಿ. ನಿಮ್ಮ ಡಾನ್ಸ್ ಜರ್ನಿಯಿಂದ ಹಿಡಿದು ನಟೇಶವರೆಗೂ ನಿಮ್ಮ ಜರ್ನಿಯ ಬಗ್ಗೆ ಮಾತಾಡಿದ್ವಿ. ಸೊ ಈ ಜರ್ನಿಯಲ್ಲಿ ಸಾಕಷ್ಟು ಏಳು ಬೀಳುಗಳನ್ನು ನೋಡಿರ್ತೀರಿ, ಕೆಲವೊಂದು ಪ್ರಶಂಸನೀಯಂಥ ಮಾತುಗಳನ್ನು ಕೂಡ ನೋಡಿರ್ತೀರಿ, ಹಾಗೆ ಕೆಲವೊಂದು ನೆಗೆಟಿವ್ ಕಮೆಂಟ್ಸ್ಗಳನ್ನು ಕೂಡ ಕೇಳಿರ್ತೀರಿ. ಎರಡನ್ನೂ ಒಂದೇ ರೀತಿಯಲ್ಲಿ ಏನು ರಿಸೀವ್ ಮಾಡಿದರೆ ಮಾತ್ರ ನಾವು ಒಂದು ಸ್ಟೇಜಲ್ಲಿ ನಗ್ನಾಗ್ತಾ ಪರ್ಫಾರ್ಮ್ ಮಾಡಲಿಕ್ಕೆ ಸಾಧ್ಯ. ಸೊ ಅಂತಹ ಪಾಸಿಟಿವ್ ನೇಚರ್ ಕೂಡ ನಮ್ಗೆ ಇರಬೇಕಾಗ್ತದೆ. ಯಾಕಂತ ಹೇಳಿದರೆ ಅದೆಲ್ಲ ಸಾಮಾನ್ಯ ಅಂತ ಹೇಳ್ಬೋದು. ಒಂದು ಕಲೆಯನ್ನು ಒಬ್ಬರು ಆವರಿಸಿಕೊಂಡಾಗ ಅದರ ಬಗ್ಗೆ ಸಾಕಷ್ಟು ಜನ ಮಾತಾಡ್ತಾರೆ. ಅಂಥದ್ದು ಸಿಚುವೇಶನ್ಗಳನ್ನು ಕೂಡ ಎದುರಿಸಿರ್ತೀರಿ. ಆ ಟೈಮಲ್ಲಿ ನಿಮ್ಮ ಫ್ಯಾಮಿಲಿಯ ಸಪೋರ್ಟ್ ಹೇಗೆ ಅನಿಸ್ತಿತ್ತು ಮ್ಯಾಮ್? ನಿಮ್ಮ ಫ್ಯಾಮಿಲಿಯವರು ಹೇಗೆ ನಿಮ್ಮನ್ನು ಸಪೋರ್ಟ್ ಮಾಡ್ತಾ ಇದ್ರು? ಫ್ಯಾಮಿಲಿ ಅಂತ ಸಿಚುವೇಶನ್ ಇಷ್ಟಂಗೆ ಬರಲಿಲ್ಲ ನನಗೆ. ಸೊ ಏನೋ ಸಂದರ್ಭ ಬಂದರೂ ನಮ್ಮ ಫ್ಯಾಮಿಲಿಯವ್ರು ನನ್ನ ಜೊತೆ ಯಾವಾಗಲೂ ಇರ್ತಾರೆ. ಅಂದರೆ ಒಂದು ಪ್ರೋಗ್ರಾಮ್ಸ್ ಮಾಡುವಾಗ ಎಲ್ಲ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ಸೊ ಆವಾಗ ನಮಗೆ ಸ್ವಲ್ಪ ಟೆನ್ಷನಲ್ಲಿ ಇರ್ತದೆ, ಏನು ಮುಂದೆ ಏನಾಗ್ತದೆ, ನೆಕ್ಸ್ಟ್ ಜನರ ಅಭಿಪ್ರಾಯ ಏನು ಬರ್ತದೆ ಅಂತ. ಆ ಟೈಮಲ್ಲಿ ಎಲ್ಲ ಟೈಮಲ್ಲಿ ನಮ್ಮ ಅಪ್ಪ ಅಮ್ಮ, ನನ್ನ ಹಸ್ಬೆಂಡ್ ಇರ್ಬೋದು, ಎಲ್ಲರೂ ನನ್ನ ಜೊತೆಯಲ್ಲಿದ್ದಾರೆ. ಸೊ ಅವರ ಸಪೋರ್ಟಿಂದ ಮುಂದುವರಿತಾ ಉಂಟು ಕ್ಲಾಸಸ್ ಎಲ್ಲ. ಹಾಗೆ ಸರಿ, ನಿಮ್ಗೆ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ಸಾಕಷ್ಟು ಗುರುಗಳು ಕೂಡ ಇದ್ದಾರೆ, ನಿಮ್ಗೆ ಹೇಳ್ಕೊಟ್ಟವರು, ಪ್ರತ್ಯಕ್ಷವಾಗಿಯೂ ಪರೋಕ್ಷವಾಗಿಯೂ ಹೇಳ್ಕೊಟ್ಟವರು ಸುಮಾರು ಜನ ಇರ್ತಾರೆ. ಸೊ ಅಂತ ಒಬ್ರು ವ್ಯಕ್ತಿ ಈಗ ನಮ್ಮ ಜೊತೆ ಲೈನ್ ಅಲ್ಲಿ ಇದ್ದಾರೆ. ಯಾರು ಅಂತ ನೀವೇ ಗೆಸ್ ಮಾಡ್ಬೇಕು. ಸರಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀಣಾ ಮಗ, ಮಂಗಳ ಅವ್ರದ್ದು ಗುರು ಮಾತಾಡ್ತಾ ಇರೋದು. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್ ನೀವು ಕರೆ ಮಾಡಿದ್ದಕ್ಕೆ. ಹಲೋ, ರಾಧಾಕೃಷ್ಣ ನೃತ್ಯನಿಕೇತನದಿಂದ ಮಾತಾಡ್ತಾ ಇರೋದು. ಓಕೆ ಮ್ಯಾಮ್. ಓಕೆ, ಮಂಗಳ ನಮ್ಮ ಸಂಸ್ಥೆಯ ಹಿರಿಯ ಶಿಷ್ಯೆ ಹಾಗೂ ಪ್ರಿಯ ಶಿಷ್ಯೆ. ಒಂದು 18-20 ವರ್ಷಗಳಿಂದ 22 ವರ್ಷಗಳಿಂದ ನಮ್ಮ ಸಂಸ್ಥೆಯಲ್ಲಿ ಭರತನಾಟ್ಯ, ಕೂಚಿಪುಡಿ ಎಲ್ಲ ಕಲಿತು ತನ್ನದೇ ಆದ ಸಂಸ್ಥೆಯನ್ನು 15 ವರ್ಷದಿಂದ ನಡೆಸ್ತಾ ಇದ್ದಾಳೆ ಅಂತ ಒಂದು ಹೆಮ್ಮೆ ಆಗಿದೆ ನಮ್ಗೆಲ್ಲ. ಹೆಮ್ಮೆಯ ಶಿಷ್ಯೆ. ಮತ್ತೆ ಈ ಸಲ ಕರ್ನಾಟಕ ರಾಜ್ಯೋತ್ಸವ, ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ಬಂದದ್ದು ಕೂಡ ಸಂತೋಷ ಆಗಿದೆ. ಈಗ ಸ್ಪಂದನ ಟಿವಿ ಅವರು ಅವರನ್ನ ಇಂಟರ್ವ್ಯೂ ಮಾಡೋದು ಕೂಡ ತುಂಬಾ ಸಂತೋಷವಾಗಿದೆ. ಅವರು ಹೀಗೆ ಅವಳ ಈ ನೃತ್ಯದ ಒಂದು ಪಥದಲ್ಲಿ ಹೀಗೆ ಉನ್ನತ ಶ್ರೇಯಸ್ಸನ್ನು ಪಡೆಯಲಿ ಅಂತ ಅವಳಿಗೆ ಮನಸ್ಪೂರ್ವಕವಾಗಿ ಆಶೀರ್ವಾದ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಮಂಗಳ ಮ್ಯಾಮ್ ಇಲ್ಲೇ ಇದ್ದಾರೆ, ನೀವು ಮಾತಾಡಿ ಮ್ಯಾಮ್. ಮಂಗಳ, ಥ್ಯಾಂಕ್ ಯು. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್. ವೀಣಾ ಮ್ಯಾಮ್ ಹತ್ರ ಮಾತಾಡಿದ್ರಿ. ಓಕೆ, ಅವರು ನಿಮ್ಮ ಜೀವನದಲ್ಲಿ ಅವರ ಪಾತ್ರ ಅದ್ಭುತವಾದದ್ದು. ಯಾಕೆಂದ್ರೆ ಅವರು ಇದ್ದದ್ರಿಂದ ನಾನು ಇಷ್ಟು ಮುಂದೆ ಬಂದಿದ್ದೇನೆ ಅಂತ. ಅವರನ್ನು ನಾನು ಗುರುಗಳು ಹೇಳೋದಕ್ಕಿಂತ ವೀಣಾ ಅಕ್ಕ ಅಂತ ನಾವು ಕರೆಯುವುದವರನ್ನು ಯಾವತ್ತು. ಅಂದ್ರೆ ಅಷ್ಟು ನಾವು ಅನ್ಯೋನ್ಯತೆಯಿಂದ ಇದ್ದೇವೆ. ಅವರ ತಂದೆ ಅಂದ್ರೆ ರಾಧಾಕೃಷ್ಣ ತಂತ್ರಿ ಅವರು. ನಾವು ಪ್ರೋಗ್ರಾಮ್ಸ್ಗೆ ಹೋಗುವಾಗ ಕೆಲವೊಮ್ಮೆ ಲೇಟ್ ಆಗ್ತಿತ್ತು. ಹಾಗೆ ಅವರ ಮನೆಯಲ್ಲೇ ನಾವು ಊಟ ತಿಂಡಿ ಎಲ್ಲ, ಅವರ ಪ್ರೇಮ ಆಂಟಿ ಅಂತ ಅವರ ಅಮ್ಮ, ಸೊ ಅವರೆಲ್ಲ ಮಾಡಿ ಕೊಡ್ತಿದ್ರು. ಇವರು ಗುರುಗಳು ಅಂತ ಹೇಳುವುದಕ್ಕಿಂತ ನಾನು ಅವರನ್ನು ದೇವರ ಸಮಾನದಲ್ಲಿ ನೋಡ್ತೇನೆ. ಯಾಕಂದ್ರೆ
ಅವರಿಗೆ ನಾನು ಅಷ್ಟು ಇಂಪಾರ್ಟೆಂಟ್ ಕೊಡ್ತೇನೆ. ಅವರು ಏನು ನಮಗೆ ಹೇಳಿಕೊಟ್ಟಿದ್ದಾರೆ, ಅವರು ಏನು ಕಲಿಸಿದ್ದಾರೆ, ಅದರಿಂದ ನಾನು ಇಷ್ಟು ಬೆಳೆದಿದ್ದೇನೆ ಅಂತ ನಾನು ಅಂದ್ಕೊಳ್ತೇನೆ. ನನ್ನ ಜೀವನದಲ್ಲಿ ಏನು ಆಗಿರ್ಬೋದು, ಏನೇ ಇರಲಿ ಆ ಗುರುಗಳಿಂದಲೇ ಆದದ್ದು. ಅವರ ಆಶೀರ್ವಾದ, ಅವರ ಬೆಂಬಲ, ಅವರ ಸಪೋರ್ಟು ತುಂಬಾನೇ ಇದೆ, ಈಗಲೂ ಇದೆ. ನಾನು ಏನಾದರೂ ಕಾರ್ಯಕ್ರಮ ಮಾಡಬೇಕಾದ್ರೂ ಫಸ್ಟಿಗೆ ಆ ವೀಣಕ್ಕೆ ಹೀಗೆ ಮಾಡ್ತಿದ್ದೇನೆ ಅಂತ ಅವರಿಗೊಂದು ಕಾಲ್ ಹಾಕ್ತೇನೆ. ಇಲ್ಲ ಆಕ್ಚುಲಿ ಅವ್ರ ಮಗ ಅಂತ ಕರೆಯುದು. ಆ ಮಗ ಕರೆಯುವಾಗಲೇ ತುಂಬಾ ಖುಷಿ ಆಗ್ತದೆ. ಸೊ ಅವರು ಇಲ್ಲ ಮಗ ಹೀಗೆ ಮಾಡು, ಹಾಗೆ ಮಾಡು, ಹೀಗೆ ಮಾಡು ಅಂತ. ಅವ್ರು ಮಾತ್ರ ಅಲ್ಲ, ಅವ್ರ ಹಸ್ಬೆಂಡ್ ಇರ್ಬೋದು, ಅವ್ರ ಮಕ್ಕಳು ಇರ್ಬೋದು, ಎಲ್ರು ತುಂಬಾ ಸಪೋರ್ಟ್ ಮಾಡಿದ್ದಾರೆ. ನಿಮ್ಮ ಇನ್ನೊಂದು ಕುಟುಂಬ ಅಂತ ಕೂಡ ಖಂಡಿತವಾಗಿಯೂ ಇನ್ನೊಂದು ಕುಟುಂಬ ಅಂತ ಹೇಳ್ಬೋದು ಅವರನ್ನು. ಸೊ ತುಂಬಾನೇ ಸಪೋರ್ಟ್ ಮಾಡಿದ್ದಾರೆ. ನಾನು ಯಾವತ್ತೂ ಹೇಳುದು, ನಾನು ಏನು ಇದ್ರು ಅದು ನಿಮ್ಮಿಂದ, ನಿಮ್ಮ ಆಶೀರ್ವಾದ, ನಿಮ್ಮ ಬೆಂಬಲ, ನೀವು ಕಲಿಸಿದ ನೀವು ನೃತ್ಯ ಮಾತ್ರ ಕಲಿಸಿದಲ್ಲ ಅವರು ನನಗೆ, ಸಂಸ್ಕೃತಿ, ನಾವು ಹೇಗಿರ್ಬೇಕು, ಅವರು ಹೇಗೆ ಮಕ್ಕಳನ್ನ ನೋಡ್ತಿದ್ದಾರೆ ಕ್ಲಾಸಲ್ಲಿ, ಈಗ ಅದೇ ರೀತಿ ನಾನು ನನ್ನ ಮಕ್ಕಳನ್ನ ನೋಡ್ತಾ ಇದ್ದೇನೆ. ಸೊ ತುಂಬಾನೇ ಖುಷಿ ಆಗ್ತದೆ. ನಿಮ್ಮ ಗುರು ಶಿಷ್ಯರ ಬಾಂಧವ್ಯವನ್ನ ನೋಡಿದ್ವಿ, ಹಾಗೆ ನಿಮ್ಗೆ ತುಂಬಾ ಶಿಷ್ಯಂದಿರು ಇರ್ತಾರೆ. ಸೊ ಅಂತ ಒಬ್ರು ಶಿಷ್ಯ ಇವತ್ತು ಕಾಲಲ್ಲಿ ಇದ್ದಾರೆ, ಕೀರ್ತನ ಅಂತ ಹೇಳಿ. ಬನ್ನಿ ಅವ್ರ ಹತ್ರ ಮಾತಾಡ್ಸೋಣ. ಸರಿ ಸರಿ. ಹಲೋ ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಿಮ್ಮ ಗುರುಗಳು ನಮ್ ಜೊತೆ ಇದ್ದಾರೆ, ನಮ್ಮೂರ ಜಾಣೆ ಅಂತ ಅನಿಸ್ಕೊಂಡು ನಮ್ ಜೊತೆ ಇಲ್ಲಿ ಇದ್ದಾರೆ, ಮಂಗಳ ಮೇಡಮ್. ಹೇಗ ಅನಿಸ್ತಿದೆ ಮಂಗಳ ಮೇಡಮ್ ಬಗ್ಗೆ ಹೇಳಿ? ತುಂಬಾ ಸಂತೋಷ ಆಗ್ತಿದೆ ಅವರನ್ನಲ್ಲಿ ಬರಮಾಡಿಕೊಂಡದ್ದಕ್ಕೆ. ಥ್ಯಾಂಕ್ ಯು. ಮತ್ತೆ ನಮಗೆ ಅಂತ ಟೀಚರ್ಸ್ ಇನ್ನು ಹುಡುಕಿದ್ರು ಸಿಗಕ್ಕಿಲ್ಲ, ಇದ್ದಾರೆ ಅವರು. ನಮ್ಮನ್ನು ತುಂಬಾ ಅವರ ಸ್ವಂತ ಮಕ್ಕಳಾಗಿ ನೋಡ್ಕೊಳ್ತಾರೆ. ಎಲ್ಲ ಕಡೆ ಕಾರ್ಯಕ್ರಮಕ್ಕೆಲ್ಲ ಕರ್ಕೊಂಡು ಹೋಗಿ, ಮತ್ತೆ ನಾವು ಬರುವಾಗ ಎಲ್ಲಾದ್ರೂ ಲೇಟ್ ಆದ್ರೆ ಅವರೇ ತಂದು ನಮ್ಮನ್ನು ಮನೆಗೆ ಡ್ರಾಪ್ ಮಾಡಿ ಹೋಗ್ತಾರೆ. ಅಷ್ಟೊಳ್ಳೆ ಕೇರ್ ತಗೊಳ್ತಾರೆ ಹೆಣ್ಣು ಮಕ್ಕಳನ್ನು. ಹೌದಾ? ಮತ್ತೆ ನಮ್ಮದು ಇದು ಪ್ರಾಕ್ಟೀಸ್ ಆಗುವಾಗ ಶಾಲೆಯಿಂದಲೇ ಅವರ ಮನೆಗೆ ಹೋದ್ರೆ ಅವರ ತಾಯಿ ಕೂಡ ನಮಗೆ ಹಾಗೆ ಉಪಕಾರ ಎಲ್ಲ ಮಾಡಿ, ಅಂದ್ರೆ ಊಟಕ್ಕೆಲ್ಲ ಸಹಾಯ ಮಾಡಿ, ನಮ್ಮನ್ನ ಹಸಿವಲ್ಲಿ ಇಟ್ಟು ಪ್ರಾಕ್ಟೀಸ್ ಅನ್ನು ಮಾಡಿಸುದಿಲ್ಲ ಹಾಗೆ. ಸೊ ಮೇಡಮ್ ಬಗ್ಗೆ ಯಾವುದೇ ಕಂಪ್ಲೇಂಟ್ಸ್ ಇಲ್ಲ ಹಾಗಾದ್ರೆ? ಇಲ್ಲ ಇಲ್ಲ, ತುಂಬಾ ಒಳ್ಳೆ ಮೇಡಮ್ ಸಿಕ್ಕಿದ್ದಾರೆ, ನೋಡ್ಕೊಳ್ತಾರೆ ನಮ್ಮ ಅಂತ ಹೇಳಿ ಕೊಟ್ಟಿದ್ರು. ಖಂಡಿತ ಮೇಡಮ್ ಇಲ್ಲೇ ಇದ್ದಾರೆ, ಮಾತಾಡ್ಸಿ. ಹಲೋ. ಹಲೋ. ಹಾ ಕೀರ್ತನ, ಬನ್ನಿ. ಹೇಗಿದ್ದೀರಿ? ಹಲೋ. ಹಲೋ. ಹೇಳಿ. ಹೇಗಿದ್ದೀರಿ? ಚೆನ್ನಾಗಿದ್ದೇನೆ. ತುಂಬಾ ಸಂತೋಷ ಕಾಲ್ ಮಾಡಿದ್ದಕ್ಕೆ. ಹಲೋ. ಹಲೋ. ಹಾ ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಕಾರ್ಯಕ್ರಮಕ್ಕೆ ಕರೆ ಮಾಡಿದ್ದಕ್ಕೆ. ವೆಲ್ಕಮ್ ವೆಲ್ಕಮ್. ನಿಮ್ಮ ಹೀಗೆ ಇಲ್ಲಿ ನಿಮ್ಮಿಬ್ಬರ ಬಾಂಧವ್ಯ, ನಿಮ್ಮಂತೆಲ್ಲ ನಿಮ್ಮ ಪ್ರತಿಯೊಬ್ರು ಶಿಷ್ಯಂದಿರು ಕೂಡ ಮೇಡಮ್ಗೆ ಇನ್ನಷ್ಟು ಹೆಸರನ್ನ ತಂದುಕೊಡಿ. ಆಲ್ ದ ಬೆಸ್ಟ್ ನಿಮ್ಮ ಫ್ಯೂಚರ್ಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಎಸ್, ನೀವು ಗುರುಗಳ ಬಗ್ಗೆ ಹೇಗೆ ಮಾತಾಡಿದ್ರಿ ಹಾಗೆ ಇವರು ನಿಮ್ಮ ಬಗ್ಗೆ ಮಾತಾಡಿದ್ರು. ಅದೇ ಬಾಂಡೇಜ್ ಅನ್ನ ನೀವು ಬಿಲ್ಡ್ ಮಾಡ್ಕೊಂಡು ಅದನ್ನೇ ಕ್ಯಾರಿ ಮಾಡ್ತಾ ಇದ್ದೀರಿ. ಹೇಗೆ ಅನಿಸ್ತಾ ಇದೆ? ಗುರುಗಳಾಗಿ ಒಂದು ಪೊಸಿಷನ್ ಅಲ್ಲಿ ನಿಂತ್ಕೊಂಡು ಮಾಡುವಂತ ಕೆಲಸಗಳು ಸಾಕಷ್ಟು ಇರ್ತದೆ, ಹೇಗೆ ಅನಿಸ್ತದೆ ಮ್ಯಾಮ್? ತುಂಬಾನೇ ಖುಷಿ ಆಗ್ತದೆ. ನಾನು ಕ್ಲಾಸಿಗೆ ಹೋದ್ರೆ ಗುರು ಅಂತ ಇರುವುದಿಲ್ಲ, ಯಾಕೆಂದ್ರೆ ಮಕ್ಕಳಿಂದ ಕೂಡ ನಮ್ಗೆ ತುಂಬಾ ಕಲೀಲಿಕ್ಕೆ ಇರ್ತದೆ. ನಾವೇ ಕಲಿಸಿಕೊಡುದಲ್ಲ ಮಕ್ಕಳಿಗೆ, ಆ ಮಕ್ಕಳಲ್ಲಿ ಕೂಡ ತುಂಬಾ ಪ್ರತಿಭೆ ಇರ್ತದೆ, ಏನೋ ಒಂದು ಇರ್ತದೆ. ಸೊ ನಾನಲ್ಲಿ ಕಲಿಸುವಾಗ ಒಂದು ಗುರು ಅಂತ ಕಲಿಸುದಿಲ್ಲ. ಆಕ್ಚುಲಿ ಅವರು ನನ್ನನ್ನು ಕರೆಯೋದು ಗುರುಕ್ಕಂತ, ಅಕ್ಕ ಅಂತ ಕರೆಯೋದು ಜಾಸ್ತಿ ಎಲ್ಲ ಮಕ್ಕಳು. ಹಾಗಾಗಿ ನಾನು ನನ್ನ ಕ್ಲಾಸಿಗೆ ಯಾರು ಮಕ್ಕಳು ಬರ್ತಾರೆ ಅವರನ್ನ ಆಕ್ಚುಲಿ ನಾನು ನನ್ನ ಮಕ್ಕಳಂತೆ ನೋಡ್ಕೊಳ್ತೇನೆ. ಈಗ ಒಂದು ಪ್ರೋಗ್ರಾಮ್ಗೆ ಬಂದ್ರೆ ಅವರ ಪೇರೆಂಟ್ಸ್ ಬರ್ತಾರೆ, ಓಕೆ, ಬಿಟ್ಟು ಹೋಗ್ತಾರೆ. ಅವ್ರ ಪೇರೆಂಟ್ಸ್ ಬಂದು ನನ್ನ ಕ್ಲಾಸಿಗೆ ಬಂದ ಮೇಲೆ ಆ ಪೇರೆಂಟ್ಸ್ ನ ಮಕ್ಕಳ ನನ್ನ ಮಕ್ಕಳು ಅವರು. ಸೊ ಅವರನ್ನ ನಾನು ಆ ರೀತಿ ಟ್ರೀಟ್ ಮಾಡೋದು. ನಮ್ಮ ಮನೆಯಲ್ಲಿ ಕೂಡ ಹಾಗೆ ಅಪ್ಪ ಅಮ್ಮ, ಅವರಿಗೆ ತುಂಬಾ ಖುಷಿ, ಅವರಿಗೆ ಬಂದ್ರೆ ತಿನ್ಸುದು ಅದು ಇದೆಲ್ಲ ಮಾಡೋದು ತುಂಬಾನೇ ಖುಷಿ ಅಪ್ಪ ಅಮ್ಮನಿಗೆ. ಸೊ ಅವರನ್ನ ನನ್ನ ಮಕ್ಕಳ ತರ, ನನ್ನ ಮನೆಯವ್ರ ತರ. ಅವ್ರು ಹೀಗೆ ಹೇಳಿದ್ರು, ಪ್ರೋಗ್ರಾಮ್ಸ್ಗೆ ಹೋಗುವಾಗ ಮನೆಗೆ ತಂದು ಬಿಡ್ತಾರ ಅಂತ. ಇದು ಆಕ್ಚುಲಿ ನನ್ನ ಗುರುಗಳಿಂದ ನಂಗೆ ಬಂದದ್ದು. ಏನು ಕ್ಲಾಸ್ ಇರುವಾಗ ಕೂಡ ಹಾಗೆ, ಈಗ ನಮ್ದು ಕೆಲವು ಪ್ರೋಗ್ರಾಮ್ಸ್ ಎಲ್ಲ ಇರುವಾಗ ಲೇಟ್ ಆಗ್ತದೆ, ನೈಟ್ 9 o'clock ಹಾಗೆಲ್ಲ ಆಗ್ತದೆ. ಸೊ ಅವರನ್ನು ಕ್ಲಾಸ್ ಆದ್ರೂ ನಾನು ಅವರನ್ನು ಮನೆಗೆ ಬಿಟ್ಟು ಬರ್ತೇನೆ ನಾನು ಹೋಗಿ. ಸೊ ಅದು ಜವಾಬ್ದಾರಿ ಇದೆ, ಅಂದ್ರೆ ಆ ಮಕ್ಕಳ ಜವಾಬ್ದಾರಿ ನಮ್ಮ ಮೇಲೆ ಇರ್ತದೆ. ನಾವು ಖಾಲಿ ಮಕ್ಕಳಿಗೆ ಕಲಿಸೋದು ಮಾತ್ರ ಅಲ್ಲ, ಆ ಮಕ್ಕಳು ನಮ್ಮ ಮೇಲೆ ಇದು ನಂಬಿಕೆ ಮೇಲೆ ಅವ್ರು ಬಂದಿರ್ತಾರೆ. ಸೊ ಆ ನಂಬಿಕೆ ನಾವು ಉಳಿಸ್ಕೊಳ್ಬೇಕು. ಸೊ ಹಾಗೆ. ಹಲೋ, ನನ್ನ ಹೆಸರು ಪಂಚಮಿ. ನಾನು ಮಂಗಳ ಮ್ಯಾಮ್ನಲ್ಲಿ 8 ವರ್ಷದಿಂದ ಭರತನಾಟ್ಯಂ ಕಲಿತಿದ್ದೇನೆ.
ಮಂಗಳ ಮ್ಯಾಮ್ ತುಂಬ ಪರಿಪೂರ್ಣವಾದ ವ್ಯಕ್ತಿ. ಲುಕಿಂಗ್ ಎಟ್ ಹರ್ ಐ ಗೆಟ್ ವೆರಿ ಇನ್ಸ್ಪೈರ್ಡ್. ಅವರ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಅವರು ಮಾತಾಡುವ ರೀತಿ ಆಗಲಿ, ಅವರು ಭರತನಾಟ್ಯಂ ಹೇಳಿಕೊಡುವ ರೀತಿಯಾಗಲಿ, ಅವರ ಪೊಲೈಟ್ನೆಸ್, ಅವರ ಕೈಂಡ್ನೆಸ್ ಅನ್ನು ತೋರಿಸುತ್ತದೆ. ಮತ್ತು ಅವರು ಡಾನ್ಸ್ ಮಾಡುವಾಗ ನನಗೆ ಗೂಸ್ ಬಂಪ್ಸ್ ಬರ್ತದೆ. ಮತ್ತು ದ ವೇ ಶಿ ಎಕ್ಸ್ಪ್ರೆಸಸ್ ಹರ್ ಸೆಲ್ಫ್ ಥ್ರೂ ಡಾನ್ಸ್ ಇಸ್ ಮೆಸ್ಮರೈಸಿಂಗ್. ಅವರಂತಹ ಟೀಚರನ್ನು ಪಡೆಯಲು ನಾನು ದೇವರಿಗೆ ತುಂಬ ಆಭಾರಿಯಾಗಿದ್ದೇನೆ. ಯಾಕೆಂದರೆ ಶಿ ಈಸ್ ದ ರೀಸನ್ ವೈ ಐ ಕ್ಯಾನ್ ಡಾನ್ಸ್ ಟುಡೇ. ಶಿ ಈಸ್ ದ ರೀಸನ್ ವೈ ಐ ಕ್ಯಾನ್ ಪರ್ಫಾರ್ಮ್ ವೆರ್ ಎವರ್ ಆ್ಯಂಡ್ ವೆನ್ ಎವರ್ ಐ ವಾಂಟ್ ಟು. ಸೊ ಕೊನೆಯಲ್ಲಿ ನಾನು ಹೇಳುವುದು ಇಷ್ಟೇ, ಥ್ಯಾಂಕ್ ಯು ಮಂಗಳ ಮ್ಯಾಮ್ ಫಾರ್ ಎವ್ರಿಥಿಂಗ್ ಯು ಹ್ಯಾವ್ ಡನ್ ಟು ಮೀ. ಥ್ಯಾಂಕ್ ಯು ಸೋ ಮಚ್. ಹಾಯ್, ನಾನು ಪ್ರತೀಕ್ಷಾ ಮೆಂಡನ್, ಮಂಗಳ ಮ್ಯಾಮ್ದು ಸ್ಟೂಡೆಂಟ್. ನಿಯರ್ಲಿ 12 to 13 ಇಯರ್ಸಿಂದ ಮ್ಯಾಮ್ ಹತ್ರ ಭರತನಾಟ್ಯಂ ಕಲಿತಾ ಇದ್ದೀನಿ. ಮ್ಯಾಮ್ ಬಗ್ಗೆ ಹೇಳಬೇಕಾದ್ರೆ ಅವ್ರು ತುಂಬ ಡಿಸಿಪ್ಲಿನ್ ಪರ್ಸನ್, ಹಾರ್ಡ್ ವರ್ಕಿಂಗ್ ಪರ್ಸನ್. ನಮಗೆ ಡೇ 1ಇಂದ ಹೆಂಗೆ ಡ್ಯಾನ್ಸ್ ಟೀಚ್ ಮಾಡ್ತಾಯಿದ್ರು, ಹೆಂಗೆ ಕೇರ್ ತಗೊಳ್ತಾಯಿದ್ರು, ಇಲ್ಲಿವರೆಗೂ ಅದೇ ರೀತಿಯಾಗಿ ಡ್ಯಾನ್ಸ್ ಟೀಚ್ ಮಾಡ್ತಾರೆ, ಅದೇ ರೀತಿಯಾಗಿ ಕೇರ್ ತಗೊಳ್ತಾರೆ, ನಮಗೆ ಎಲ್ಲದರಲ್ಲೂ ಎನ್ಕರೇಜ್ ಮಾಡ್ತಾರೆ. ಡ್ಯಾನ್ಸ್ ಪ್ರಾಕ್ಟೀಸ್ ಟೈಮಲ್ಲಿ ಮನೆಗೆ ಬರೋ ಲೇಟ್ ಆದರೆ, ಅಥವಾ ನಾವು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋದಾಗ ಅಲ್ಲಿಂದ ಮನೆಗೆ ಬರೋ ಲೇಟ್ ಆದರೆ ಮ್ಯಾಮೇ ಮನೆಗೆ ಬರೋದು ವ್ಯವಸ್ಥೆ ಮಾಡಿಕೊಡ್ತಾರೆ. ಮತ್ತು ನಾವು ಡ್ಯಾನ್ಸ್ ಪ್ರೋಗ್ರಾಮ್ಗೆ ಹೋಗೋದ್ರಿಂದ ಮನೆಗೆ ಬಿಡೋವರೆಗೆಲ್ಲ ಕೇರ್, ಎಲ್ಲ ರೆಸ್ಪಾನ್ಸಿಬಿಲಿಟಿ ಮ್ಯಾಮೇ ತಗೊಳ್ತಾರೆ. ಅವರು ನಮ್ಮನ್ನು ಅವರ ಸ್ಟೂಡೆಂಟ್ಗಿಂತ ಹೆಚ್ಚಾಗಿ ಅವರ ಓನ್ ಚಿಲ್ಡ್ರನ್ ಥರ ಟ್ರೀಟ್ ಮಾಡ್ತಾರೆ. ನಮ್ಮ ಮಂಗಳ ಮ್ಯಾಮ್ ಥರ ಟೀಚರ್ ಯಾರಿಗೂ ಸಿಗಲ್ಲ. ವಿ ಆರ್ ರಿಯಲಿ ಬ್ಲೆಸ್ಡ್ ಟು ಹ್ಯಾವ್ ಹರ್. ವಿ ಆರ್ ರಿಯಲಿ ಲಕ್ಕಿ. ನಾನು ಮ್ಯಾಮ್ದು ದೊಡ್ಡ ಫ್ಯಾನ್. ಮತ್ತು ಶಿ ಈಸ್ ಮೈ ಇನ್ಸ್ಪಿರೇಷನ್, ರೋಲ್ ಮಾಡೆಲ್. ಎಲ್ಲ ನನಗೆ ಹೆಮ್ಮೆ ಆಗ್ತದೆ ನಾನು ಮ್ಯಾಮ್ ಸ್ಟೂಡೆಂಟ್ ಅಂತ ಹೇಳ್ಕೊಳ್ಳೋಕ್ಕೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶುಭಕರ್ ಬೆಳಪು ಹಾಗೂ ನನ್ನ ಮಗಳ ಹೆಸರು ಸಾಕ್ಷಿ ಪೂಜಾರಿ ಬೆಳಪು. ವಿಷಯವೇನೆಂದರೆ, ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಉಚ್ಚಿಲದಲ್ಲಿ ಬೆಳೆಯುತ್ತಿರುವ ಒಬ್ಬರು ಅತ್ಯುತ್ತಮ ಪ್ರತಿಭೆ. ಅವರ ಹೆಸರು ಮಂಗಳ ಕಿಶೋರ್ ದೇವಾಡಿಗ, ಉಚ್ಚಿಲ. ನಮ್ಮ ಭಾರತ ದೇಶದ ಪಾರಂಪರಿಕ ಕಲೆಗಳಲ್ಲಿ, ನೃತ್ಯದಲ್ಲಿ ಭರತನಾಟ್ಯವು ಒಂದಾಗಿರುತ್ತದೆ. ಈ ಭರತನಾಟ್ಯ ಕಲೆಯನ್ನು ಒಬ್ಬರು ಅತ್ಯುತ್ತಮ ಗುರುಗಳೊಂದಿಗೆ ಶಿಕ್ಷಣವನ್ನು ಪಡೆದು ಈಗ ಮಂಗಳ ಕಿಶೋರ್ ಇವರು ಕೂಡ ಒಬ್ಬರು ಗುರುವಿನ ಸ್ಥಾನದಲ್ಲಿ, ನಮ್ಮ ನೆರೆಹೊರೆಯ ಮಕ್ಕಳಿಗೆ ಗುರುವಿನ ಸ್ಥಾನದಲ್ಲಿದ್ದಾರೆ. ಹಾಗೂ ಅತಿ ಕಡಿಮೆ ಶುಲ್ಕದಲ್ಲಿ ಇವರು ತನ್ನ ಶಿಕ್ಷಣವನ್ನು ಮಕ್ಕಳಿಗೆ ನೀಡುತ್ತಿರುತ್ತಾರೆ. ಏಕೆಂದರೆ ನಮ್ಮ ನೆರೆಹೊರೆಯ ಮಕ್ಕಳು ಬೆಳೆಯಬೇಕೆನ್ನುವ ಆಸೆಯೊಂದಿಗೆ ಅದು ನಮಗೆಲ್ಲರಿಗೂ ಖುಷಿಯ ವಿಚಾರವಾಗಿದೆ. ಹಾಗೂ ಇವರು ಅನೇಕ ರಂಗ ವೇದಿಕೆಯಲ್ಲಿ ತನ್ನ ಅತ್ಯುತ್ತಮ ಪ್ರದರ್ಶನಗಳ ಮೂಲಕ ಕಲಾಭಿಮಾನಿಗಳಿಂದ ಪ್ರಶಂಸೆಯನ್ನು ಪಡೆದಿರುತ್ತಾರೆ. ಹಾಗೂ 2020 ಜಿಲ್ಲಾ ರಾಜ್ಯೋತ್ಸವವನ್ನು ಪಡೆದಿರುವುದು ನಮಗೆಲ್ಲರಿಗೂ ಹೆಮ್ಮೆಯ ವಿಚಾರವಾಗಿದೆ. ಹಾಗೂ ಅವರ ಮುಂದಿನ ಜೀವನವು ಯಶಸ್ವಿಯಾಗಲೆಂದು ಕಲಾಮಾತೆ ಶಾರದಾ ಮಾತೆಯಿಂದ ಬೇಡಿಕೊಳ್ಳುತ್ತೇವೆ. ಹಾಗೂ ನಟರಾಜ ಮಾಲಿಂಗೇಶ್ವರ ದೇವರಲ್ಲಿ ಕೂಡ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೆ. ನಮಸ್ಕಾರ. ಮೇಡಮ್, ಏನು ಅನಿಸ್ತಿದೆ ಕೊನೆಯದಾಗಿ ಕಾರ್ಯಕ್ರಮಕ್ಕೆ ಬಂದು? ಹೇಗೆ ಅನಿಸ್ತಾ ಇದೆ ನಿಮಗೆ? ಕಾರ್ಯಕ್ರಮಕ್ಕೆ ಬಂದು ತುಂಬಾನೇ ಖುಷಿ ಆಗ್ತಿದೆ. ಆಕ್ಚುಲಿ ನಾನು ಬರೋದು ಇದು ಫಸ್ಟ್ ಟೈಮ್ ಒಂದು ಟಿವಿ ಕಾರ್ಯಕ್ರಮಕ್ಕೆ. ಏನು ಅಂತ ಹೆದ್ರಕೊಂಡು ಬಂದಿದ್ದೆ. ಬಟ್ ಇಲ್ಲಿ ಬಂದ ಮೇಲೆ ತುಂಬಾ ಒಳ್ಳೆ ಮನೆ ತರನೇ ಫೀಲ್ ಆಗ್ತದೆ. ಎಲ್ರು, ನೀವು ಇರ್ಬೋದು, ನಿಮ್ಮ ಚಾನೆಲ್ನ ಎಲ್ಲ ಸಿಬ್ಬಂದಿ ವರ್ಗ ಇರ್ಬೋದು, ಎಲ್ರಿಗೂ ತುಂಬಾನೇ ಧನ್ಯವಾದ ಅಂತ ಹೇಳಲಿಕ್ಕೆ ಖುಷಿ ಆಗ್ತದೆ. ಈಗ ನಿಮ್ಮ ಜೊತೆ ಮಾತಾಡುವಾಗ ಕೂಡ ಏನೋ ಮನೆಯಲ್ಲಿ ಕುತ್ಕೊಂಡು ಫ್ರೆಂಡ್ ಜೊತೆ ಮಾತಾಡ್ತಿದ್ದೇನೆ ಅಂತ ಫೀಲ್ ಆಗ್ತಿ ಉಂಟು. ನಿಮ್ಗೆ ಕೂಡ ನಾನು ಯಶಸ್ವಿಯನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಹಾಗೂ ಸ್ಪಂದನ ಚಾನೆಲ್ ಅವರಿಗೂ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಕೂಡ ಯಶಸ್ವಿಯಾಗಲಿ ಅಂತ ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಾರ್ಯಕ್ರಮಕ್ಕೆ ಬಂದದಕ್ಕೆ. ಧನ್ಯವಾದ. ವೀಕ್ಷಕರೇ, ನೋಡಿದ್ರಲ್ಲ, ಇವತ್ತು ನಮ್ಮ ಸ್ಟುಡಿಯೋದಲ್ಲಿ ಒಬ್ಬರು ಅದ್ಭುತವಾದಂತಹ ಕಲಾವಿದೆ ಇದ್ರು. ನಾಟ್ಯ ಮಯೂರಿ, ನಾಟ್ಯ ವಿಶಾರದೆ ಅನ್ನೋ ಬಿರುದುಗಳನ್ನು ತಗೊಂಡಂತಹ ಕಲಾವಿದೆಯನ್ನ ಇವತ್ತು ನಾವು ನಮ್ಮ ಕಾರ್ಯಕ್ರಮದಲ್ಲಿ ನಿಮ್ಗೆಲ್ರಿಗೂ ಪರಿಚಯ ಮಾಡಿಕೊಟ್ವಿ. ಮುಂದಿನ ಸಂಚಿಕೆಯಲ್ಲಿ ಇಂತಹ ಹಲವು ಜಾಣೆಯರೊಂದಿಗೆ ನಾವು ನಿಮ್ಮನ್ನ ಭೇಟಿ ಆಗ್ತೇವೆ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ಸ್ಪಂದನ ಟಿವಿ. ಇದು ನಿಮ್ಮ ನೆಚ್ಚಿನ ಕಾರ್ಯಕ್ರಮ ನಮ್ಮೂರ ಜಾಣೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ. ಧನ್ಯವಾದಗಳು. ಈ ಕಾರ್ಯಕ್ರಮದ ಪ್ರಾಯೋಜಕರು ಗೀತಾಂಜಲಿ ಸಿಲ್ಕ್ಸ್, ಉಡುಪಿ.